ಹರೇ ಕೃಷ್ಣ ಮಾತಾಜಿ, ಲೈವ್ ಮಾಡಿದ್ದೇನೆ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅವ್ರಿಗೆ ಮಾಡ್ಲಾ ಮಾತಾಜಿ ಹೋಸ್ಟ್? ಹಾ, ನನ್ನನ್ನು ಕೋ ಹೋಸ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಾಡಿದ್ದೇನೆ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಂದಿತ್ತು ನಾನು ಗೊತ್ತಿರ್ಲಿಲ್ಲ. ಸರಿ, ನಂಗೆ ಇವತ್ತು ಏನ್ ಗೊತ್ತಿದ್ಯೋ ಅದು ಹೇಳ್ತೀನಿ ಮಾತಾಜಿ. ನಾಳೆ ಒಂದ್ ಸ್ವಲ್ಪ ಓದ್ಕೋತೀನಿ ನಾನು. ಓಕೆ ಓಕೆ ಹಲೋ ಮಾತಾಜಿ. ಮಾತಾಜಿ, ಯಾವ್ದಿಂದ ಮಾತಾಜಿ? ಯಾವ ಒಂದು ಶ್ಲೋಕ? ಫಸ್ಟ್ ಇದು ಅಧ್ಯಾಯ 4 ಸ್ಟಾರ್ಟಿಂಗ್ ಇಂದ ಮಾತಾಜಿ. ಓಕೆ ಮಾತಾಜಿ. ಪ್ರೇಯರ್ ಮಾಡಿ ಇದ್ದೀರಾ? ಹಾ ಮಾತಾಜಿ, ಮಾಡ್ತೀನಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಶ್ರೀ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರೋಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳು ಪ್ರಭುಜಿಗಳು ಎಲ್ಲರೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಯ ಜಯ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಇದು ಜಯ ಜಯ ಶ್ರೀ ಚೈತನ್ಯ ಅದನ್ನ ಹೇಳ್ಕೊಡ್ತೀನಿ, ಅದಾದ್ಮೇಲೆ ನೀವು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಗೌರ ಭಕ್ತ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಗೌರ ಭಕ್ತ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಇವಾಗ ನಾವು ಚೈತನ್ಯ ಚರಿತಾಮೃತ ಆದಿಲೀಲಾ ಅದನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದರಲ್ಲಿ 3ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳೇನು ಅಂತ ಹೇಳ್ಬಿಟ್ಟು ತಿಳಿಸಿಕೊಟ್ರು. ಸೊ ಯಾರಾದ್ರೂ ಹೇಳ್ತೀರಾ ಬಾಹ್ಯ ಕಾರಣಗಳೇನು ಅಂತ ಹೇಳ್ಬಿಟ್ಟು? ಭಗವಂತ ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕೆ ಬಾಹ್ಯ ಕಾರಣಗಳಿದೆ ಮತ್ತೆ ಆಂತರಿಕ ಕಾರಣಗಳಿದೆ ಅಥವಾ ರಹಸ್ಯತಮ ಕಾರಣಗಳಿದೆ. ಸೊ ಬಾಹ್ಯ ಕಾರಣಗಳು ಏನಂತ ತಿಳ್ಕೊಂಡ್ರಿ ನೀವು? ಮುಖ್ಯವಾಗಿ ನಮಿತಾ ಮಾತಾಜಿ ತುಂಬಾ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆಕ್ಚುಲಿ ಎಲ್ಲಾನು. ಸೊ ಏನ್ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಖ್ಯವಾಗಿ ಏನು ಅಂದ್ರೆ ಜಗತ್ತಿನಲ್ಲಿ ಭಕ್ತಿ ಅಂತ ಅನ್ನೋದು ಪೂರ ನಶಿಸಿ ಹೋಗಿತ್ತು, ಅಂದ್ರೆ ಏನು ಇಲ್ದಂಗ ಆಗೋಗಿತ್ತು. ಅದಕ್ಕೋಸ್ಕರ ತುಂಬಾ ಮನಸ್ಸಿಗೆ ತುಂಬಾ ತ್ರಾಸ ಮಾಡ್ಕೊಂಡು ಅದನ್ನ ಕೃಷ್ಣನ್ಗೆ ತಿಳಿಸಲೋಸ್ಕರ ಪ್ರಯತ್ನ ಪಟ್ರು. ಯಾರ ಕರೆಗೋಸ್ಕರ ಅವ್ರು ಬರ್ತಾರೆ? ಅದ್ವೈತರು, ಆಚಾರ್ಯ ಅದ್ವೈತ ಆಚಾರ್ಯರು ಅಲ್ವಾ? ಅದಕ್ಕೆ ಆಚಾರ್ಯರು ಏನಂತ ಹೇಳ್ತಾರೆ? ಇವಾಗ ಯಾರು ಕೂಗ್ತಾ ಇರೋದು? ಅದ್ವೈತಾಚಾರ್ಯರು ಆ ಒಂದು ಮೊರೆಯನ್ನ ಅವರು ಇಡ್ತಾ ಇದ್ದಾರೆ ಅಲ್ವಾ ಭಗವಂತನಿಗೆ, ಅಂದ್ರೆ ನೀನೇ ಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ನಮಗ್ ಗೊತ್ತಿರೋ ಹಾಗೆ ಅದ್ವೈತಾಚಾರ್ಯರು ಯಾರು? ಅದ್ವೈತಾಚಾರ್ಯರು ಯಾರು? ಸದಾಶಿವ ಮತ್ತೆ ವಿಷ್ಣು ಮತ್ತೆ ಸದಾಶಿವನ ಅಂಶ ಅಲ್ವಾ. ಅವ್ರು ಬೇರೆ ಯಾರು ಅಲ್ಲ, ಭಗವಂತನೇ ಅಲ್ವಾ. ಅವ್ರು ಯಾಕೆ ಮತ್ತೆ ಅವರು ಕೃಷ್ಣನಿಗೆ ಮೊರೆ ಇಡ್ತಿದ್ದಾರೆ ನೀನೇ ಬರ್ಬೇಕು ಅಂತ ಹೇಳ್ಬಿಟ್ಟು? ಅದಕ್ಕೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೇನೆ ವಿಷ್ಣುವಿನಲ್ಲಿ ಎಷ್ಟು 60 ಲಕ್ಷಣಗಳಿದೆ ಅಲ್ವಾ, 60 ಕ್ವಾಲಿಟೀಸ್ ಇದೆ. ಕೃಷ್ಣನಲ್ಲಿ 64 ಕ್ವಾಲಿಟೀಸ್ ಇದೆ. ಅಂದ್ರೆ ಕೃಷ್ಣ ಆ ಮೂಲ ಪುರುಷ, ಅಂದ್ರೆ ಅವರು ಪೂರ್ಣ ಪುರುಷ ಅಲ್ವಾ. ಈಗ ಯಾರಿಗಾದ್ರೂ ಇವಾಗ ಭಕ್ತಿಯನ್ನ ಕೊಡ್ಬೇಕು ಅಂತಂದ್ರೆ ಆ ಪೂರ್ಣ ಪುರುಷನೇ ಬರ್ಬೇಕು. ಸೊ ಅದಕ್ಕೋಸ್ಕರನೇ ಮಹಾವಿಷ್ಣು ಅವರು ಕೃಷ್ಣನೇ ಆಗಿದ್ರು ಸಹ ಅವರು ಆ ಪೂರ್ಣ ಪುರುಷನನ್ನ ಕರೀತಾ ಇದ್ದಾರೆ. ಇದು ನಿನ್ ಕೈಲೇ ಸಾಧ್ಯ ಆಗತ್ತೆ, ನೀನೇ ಬರ್ಬೇಕು, ಈ ಒಂದು ಭಕ್ತಿಯನ್ನ ಎಲ್ಲರಿಗೆ ಹಂಚ್ಬೇಕು ಅಂತಂದ್ರೆ ನೀನೇ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮೊರೆಯನ್ನ ಇಡ್ತಾ ಇದ್ದಾರೆ ಅಲ್ವಾ. ಹೇಗೆ ಮೊರೆಯನ್ನ ಇಟ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು? ಹೇಗೆ ಅವರು ಭಗವಂತನಿಗೆ ಅವರು ಪೂಜಿಸ್ತಾರೆ, ಆರಾಧಿಸ್ತಾರೆ? ಅದಕ್ಕೇನಂತಾರೆ? ಪ್ರೇಮ ಹೂಂಕಾರ ಅಲ್ವಾ. ಅವರು ಅಷ್ಟು ಭಕ್ತಿ ಪೂರ್ವಕವಾದ ಪ್ರೀತಿಯಿಂದ ಅವರು ಹೂಂಕರಿಸ್ತಾರೆ. ಎಷ್ಟು ಜೋರಾಗಿ ಹೂಂಕರಿಸ್ತಾರೆ ಅಂತಂದ್ರೆ ಈ ಭೌತಿಕ ಪ್ರಪಂಚದ 7 ಪದರಗಳನ್ನು ಅದು ದಾಟ್ಕೊಂಡು ಅದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗುತ್ತೆ ಅವರ ಹೂಂಕಾರ ಅಲ್ವಾ. ಮತ್ತೆ ಇನ್ನ ಹೇಗೆ ಪೂಜೆ ಮಾಡ್ತಾರೆ ಅವರು? ಗಂಗಾಜಲ ಹಾಗೂ ತುಳಸಿ. ಅದ್ವೈತಾಚಾರ್ಯರು ಗಂಗಾಜಲ ಎಷ್ಟು ಕೊಡ್ತಾರೆ ಅವರು? ಒಂದು ಬೊಗಸೆ ನೀರ್ ಅಷ್ಟೇ, ಬೊಗಸೆ. ಮತ್ತೆ ಅವರು ಆ ಒಂದು ಮಂಜರಿ ಅಥವಾ ತುಳಸಿ ಎಲೆಯನ್ನ ಅವರು ಆ ಸಾಲಿಗ್ರಾಮಕ್ಕೆ ಅವರು ಅರ್ಪಿಸ್ತಾರೆ ಅಲ್ವಾ.
ಮತ್ತೆ ಅವ್ರು ಇನ್ನೇನನ್ನ ಅವರು ಅರ್ಪಿಸ್ತಾರೆ, ಅವ್ರ ಕಣ್ಣೀರ ಧಾರೆಯನ್ನ ಅರ್ಪಿಸ್ತಾರೆ ಅಲ್ವಾ. ಆ ಕಣ್ಣೀರಿನಿಂದ ಅವರು ಭಗವಂತನಿಗೆ ಅವರು ಅಷ್ಟು ಭಾವ ಅಭಿಷೇಕ ಮಾಡ್ತಾರೆ. ಪರವಶತೆಯಿಂದ ಎಲ್ಲರಿಗೋಸ್ಕರ, ತಮಗೋಸ್ಕರ ಅಲ್ಲ ಅಲ್ವಾ, ಈ ಪತಿತರಾದಂತಹ ಈ ಕಲಿಯುಗದ ಜನಗಳಿಗೋಸ್ಕರ ಅವರು ಮೊರೆಯನ್ನ ಇಡ್ತಾ ಇದ್ದಾರೆ. ನೀನೇ ಬರ್ಬೇಕು, ನಿನ್ನ ಮೂಲ ರೂಪದಲ್ಲಿ ನೀನೇ ಬರ್ಬೇಕು, ಇವ್ರನ್ನೆಲ್ಲ ಉದ್ಧಾರ ಮಾಡ್ಬೇಕು ಅಂತಂದ್ರೆ ಅಂತ ಅಲ್ವಾ. ಇವಾಗ ಅದ್ವೈತಾಚಾರ್ಯರು ಆ ಒಂದು ನೀರನ್ನ ಮತ್ತೆ ಜಲವನ್ನ ಅರ್ಪಿಸಿದ್ದಕ್ಕೆ ಭಗವಂತ ಏನ್ ಮಾಡಿದ್ರು, ಅವರು ತನ್ನನ್ನೇ ಕೊಟ್ಕೊಂಡ್ರು ಅಲ್ವಾ. ಸೊ ಅಂದ್ರೆ ಭಗವಂತ ಆ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಲ್ವಾ. ಸೊ ಭಗವಂತನಿಗೆ ಯಾರು ಆ ಪ್ರೀತಿಯಿಂದ ಒಂದು ಎಲೆ ಅಂದ್ರೆ ತುಳಸಿ ಎಲೆ, ಒಂದು ಹೂವು, ಒಂದು ಹಣ್ಣು, ಸ್ವಲ್ಪ ನೀರನ್ನ ಅರ್ಪಿಸ್ತಾರೋ ಭಕ್ತಿಯಿಂದ, ಅವಾಗ ಭಗವಂತ ಏನ್ ಮಾಡ್ತಾರೆ, ಅದನ್ನ ಸ್ವೀಕರಿಸ್ತಾರೆ. ಮತ್ತೆ ತನ್ನನ್ನ ತಾನೇ ಕೊಟ್ಕೊಂಡ್ಬಿಡ್ತಾರೆ ಅವರು. ನೋಡಿ, ಒಂದ್ ಎಲೆಗೆ ತನ್ನನ್ನೇ ಕೊಟ್ಕೋತಾರೆ ನಾವು ಪ್ರೀತಿ ಪೂರ್ವಕವಾಗಿ ಅರ್ಪಿಸಿದ್ರೆ ಅಲ್ವಾ. ನಾವು ತಿಳ್ಕೊಂಡ್ವಿ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು. ಸೊ ಇವಾಗ ನಮ್ಗೆ ಆಚಾರ್ಯರು ಅದನ್ನೇ ಹೇಳ್ತಾರೆ, ಯಾವುದೇ ಒಂದು ಕೆಲಸ ಮಾಡಿದಾಗ 2 ಕಾರಣಗಳಿರುತ್ತೆ, ಬಾಹ್ಯ ಕಾರಣ, ಆಂತರಿಕ ಕಾರಣ ಅಲ್ವಾ. ಬಾಹ್ಯ ಕಾರಣ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ, ಆದ್ರೆ ಆಂತರಿಕ ಕಾರಣ ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ಅದೇ ತರನೇ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಭೌತಿಕ ಪ್ರಪಂಚಕ್ಕೆ ಬರಲಿಕ್ಕೆ ಇಲ್ಲಿ ಬಾಹ್ಯ ಕಾರಣಗಳನ್ನ ನಾವು ತಿಳ್ಕೊಂಡ್ವಿ, ಮತ್ತೆ ಆಂತರಿಕ ಕಾರಣಗಳನ್ನ ನಾವಿವಾಗ ತಿಳ್ಕೊತಾ ಇದೀವಿ. ಇನ್ನೇನಾದ್ರೂ ಇದೆಯಾ ಬಾಹ್ಯ ಕಾರಣ? ಇನ್ನೇನಾದ್ರೂ ಬಾಹ್ಯ ಕಾರಣ ಇದೆಯಾ? ಹೇಳಿದ್ರ ಇನ್ನೇನಾದ್ರೂ? ಅದು ಮಾಯಾವಾದಿಗಳ ಇದು ಬಹಳ ಆಗಿತ್ತು ಮಾತಾಜಿ ಅವಾಗ, ಅವರ ಇನ್ಫ್ಲೂಯೆನ್ಸ್. ಅದು ಕೂಡ ಒಂದು ಕಾರಣ ಅಂತ ನಂಗೆ ಅನ್ಸುತ್ತೆ. ಸರಿನೋ ಹೌದು. ಅದ್ವೈತಾಚಾರ್ಯರಿಗೆ ಅದನ್ನೆಲ್ಲ ನೋಡೇನೆ ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗಿದ್ದು ಅಲ್ವಾ. ಇವಾಗ ನಾವು ಅಲ್ಲಿ ಜ್ಞಾನವಂತರು ಇದ್ದಾರೆ, ಬ್ರಾಹ್ಮಣರಿದ್ದಾರೆ, ಅವ್ರು ಜ್ಞಾನಾರ್ಜನೆ ಮಾಡ್ತಿದ್ದಾರೆ. ಅವ್ರು ಜ್ಞಾನಾರ್ಜನೆಯನ್ನ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅವ್ರು ಮಾಡ್ತಾ ಇರೋದು ಭಗವಂತನ ಸಂತೋಷಕ್ಕೋಸ್ಕರ, ಏಕತೆಯನ್ನು ಪಡಿಲಿಕ್ಕೆ ಅಂತ. ಭಗವಂತನಲ್ಲಿ ಏಕತೆಯನ್ನ ಪಡ್ಲಿಕ್ಕೆ, ಮತ್ತೆ ಅವರು ಒಬ್ರ ಜೊತೆ ಇನ್ನೊಬ್ರ ಜೊತೆ ಪೈಪೋಟಿ ಮಾಡ್ಲಿಕ್ಕೆ. ನಾನು ಜ್ಞಾನದಲ್ಲಿ ನಿನಗಿನ್ನ ಹೆಚ್ಚು ಏನು ಜ್ಞಾನವನ್ನ ಹೊಂದಿದೀನಿ ಅಂತ ಹೇಳ್ಬಿಟ್ಟು ಪೈಪೋಟಿಯನ್ನ ಮಾಡ್ಲಿಕ್ಕೆ, ಮತ್ತೆ ಆ ವ್ಯಾಕರಣವನ್ನ ಚೆನ್ನಾಗಿ ಕಲ್ತ್ಕೊಳ್ಲಿಕ್ಕೆ, ಆತರ ಆ ವ್ಯಾಕರಣದಲ್ಲಿ ಪೈಪೋಟಿ ಮಾಡ್ಲಿಕ್ಕೆ, ಆ ಒಂದು ದೃಷ್ಟಿಯಲ್ಲಿ ಅವರು ಆ ಒಂದು ಜ್ಞಾನವನ್ನ ಅರ್ಜನೆ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಸಾಮಾನ್ಯ ಜನಗಳೆಲ್ಲ ಅವ್ರನ್ನು ಸಹ ದಿಕ್ಕು ತಪ್ಪಿದ್ದಾರೆ, ಅವ್ರನ್ನು ಸಹ ಈ ಭೌತಿಕವಾಗಿ ಹೆಚ್ಚೆಚ್ಚು ತಮ್ಮನ್ನ ತೊಡಗಿಸ್ಕೊತಾ ಇದ್ದಾರೆ. ಈ ಮಾನವ ಶರೀರ ಏನಕ್ಕಿದೆ, ಅದನ್ನ ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಜ್ಞಾನವನ್ನ ಕೊಡ್ಲಿಕ್ಕೆ ಯಾರೂ ಇಲ್ಲ ಅಲ್ಲಿ. ಭಗವದ್ಗೀತೆ ಭಾಗವತವನ್ನ ಓದ್ತಿದ್ರು ಸಹ ಅದನ್ನ ಯಥಾರ್ಥವಾಗಿ ಯಾರಿಗೂ ಅದು ಅರ್ಥ ಆಗ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ಅಂದ್ರೆ ಅದ್ವೈತಾಚಾರ್ಯರು ಈ ಚೈತನ್ಯ ಮಹಾಪ್ರಭುಗಳನ್ನ ಈ ಭೌತಿಕ ಪ್ರಪಂಚಕ್ಕೆ ಅವರು ಬರ್ಲಿಕ್ಕೆ ಅವರು ಕರೆಯನ್ನ ಅವರು ನೀಡ್ತಾ ಇದ್ದಾರೆ ಅಲ್ವಾ. ಹೂಂಕಾರ ಮಾಡಿ ಅವರು ಕರೀತಾ ಇದ್ದಾರೆ. ಇವಾಗ ಅಧ್ಯಾಯ 4ಕ್ಕೆ ಹೋಗೋಣಂತೆ. ಇಲ್ಲಿ ನಮ್ಗೆ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ರಹಸ್ಯ? ಭಗವಂತ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ, ಹೌದು ನಮ್ಗೆ ಭಗವದ್ಗೀತೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಭಗವಂತ ಈ ಭೌತಿಕ ಪ್ರಪಂಚಕ್ಕೆ ಯಾವ ಯಾವ ಕಾರಣಗಳಿಗೆ ಬರ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ಶಿಷ್ಟರನ್ನ ಉದ್ಧರಿಸ್ಲಿಕ್ಕೂ, ದುಷ್ಟರನ್ನ ವಿನಾಶ ಮಾಡ್ಲಿಕ್ಕೆ, ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಬರ್ತಾರೆ ಅಲ್ವಾ. ಅದಕ್ಕೆ ಆಚಾರ್ಯರು ನಮ್ಗೆ ಏನ್ ಅರ್ಥ ಮಾಡಿಸ್ತಾರೆ, ಇದೆಲ್ಲ ಮಾಡ್ಲಿಕ್ಕೆ ಭಗವಂತನೇ ಬರೋದೇನ್ ಬೇಕಾಗಿರ್ಲಿಲ್ಲ ಅಲ್ವಾ. ಸೊ ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಅವ್ರು ಯಾಕೆ ಬರ್ಬೇಕು ಅಲ್ವಾ. ಒಂದು ಸುನಾಮಿ ಕಳ್ಸಿದ್ರೆ ಆಯ್ತು, ಒಂದು ಕರೋನಾ ಕಳ್ಸಿದ್ರೆ ಸಾಕು ಅಲ್ವಾ, ಎಲ್ಲರನ್ನ ಅದು ಆಹುತಿ ತಗೊಂಡ್ಬಿಡುತ್ತೆ. ಒಂದು ಪ್ರವಾಹ ಬಂದ್ರೆ ಸಾಕು, ಒಂದು ಅಗ್ನಿ ಆಹುತ ಆಗ್ಬಿಟ್ರೆ ಸಾಕು. ಅದಕ್ಕೆ ಭಗವಂತ ಬರ್ಬೇಕಾ ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಅಲ್ವಾ. ಸೊ ಭಕ್ತರನ್ನ ರಕ್ಷಿಸ್ಲಿಕ್ಕೂ ಅವರು ತಮ್ಮ ಯಾರಾದ್ರೂ ಅವಧೂತರನ್ನ ಅವರು ಕಳಿಸ್ಬೋದು. ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೂ ಸಹ ತಮ್ಮ ಅನುಯಾಯಿಗಳನ್ನ ಯಾರನ್ನಾದ್ರೂ ಕಳಿಸ್ಬೋದು ಅಲ್ವಾ. ಸೊ ಭಗವಂತ ಮುಖ್ಯವಾಗಿ ಏನಕ್ಕೋಸ್ಕರ ಬರ್ತಾರೆ ಅವರು? ಅವರ ಇಚ್ಛೆ ಏನು? ಅವರೇ ಯಾಕೆ ಬರ್ಬೇಕು ಇಲ್ಲಿಗೆ? ಭಕ್ತಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕಾಗಿತ್ತು ಮಾತಾಜಿ ಅವ್ರಿಗೆ. ಭಕ್ತಿ ಎಲ್ಲ ನಡೆದಿದ್ದಾಗ್ಲಿ ಭಕ್ತಿ ಅನ್ನೋದಿರ್ಲಿಲ್ಲ ಅಂತ. ಭಕ್ತಿನ ತಿಳಿಸ್ಕೊಡ್ಲಿಕ್ಕೂ ಅವ್ರು ಇವಾಗ ಆಚಾರ್ಯರನ್ನ ಯಾರನ್ನಾದ್ರೂ ಕಳಿಸ್ಬೋದು ಅಲ್ವಾ. ಅವರೇ ಯಾಕೆ ಬರ್ಬೇಕು? ಖುದ್ದಾಗಿ ಅವರೇ ಯಾಕೆ ಬರ್ಬೇಕು? ಇವಾಗ ನೀವು ನಿಮ್ ಮನೆಗೆ ಪ್ರೈಮ್ ಮಿನಿಸ್ಟರ್ ಬರ್ಬೇಕು ಅಂತ ಕಾಯ್ತಾ ಇರ್ತೀರಾ. ಸೊ ಪ್ರೈಮ್ ಮಿನಿಸ್ಟರ್ ಬದಲು ಇವಾಗ ಯಾರಾದ್ರೂ ಒಬ್ರು ಸಹಚರರು ಯಾರನ್ನಾದ್ರೂ ಕಳ್ಸಿದ್ರೆ ನಿಮ್ಗೆ ಸಂತೋಷ ಆಗತ್ತಾ? ಇಲ್ಲ, ಸಮಾಧಾನ ಆಗೋದಿಲ್ಲ ಮಾತಾಜಿ. ಅವರೇ ಖುದ್ದಾಗಿ ಬರ್ಬೇಕು ಅಲ್ವಾ.
ಭಕ್ತರಿಗೂ ಅಷ್ಟೇನೆ. ಭಕ್ತರಿಗೆ ಆ ಒಂದು ಭಗವಂತನ ಜೊತೆ ಸಂಪರ್ಕ, ಒಡನಾಟ ಬೇಕು. ಅದನ್ನ ಕೊಡ್ಲಿಕ್ಕೆ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಒಂದು ಮಗುವಿಗೆ ಆ ತಾಯಿಯ ಪ್ರೀತಿನ ಬೇರೆ ಯಾರಾದ್ರೂ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇಲ್ಲ. ನಾವ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಆ ತಾಯಿ ಕೊಡುವಂತಹ ಪ್ರೀತಿ ಆ ಮಗುವಿಗೆ ಅದು ಸಿಗೋದಿಲ್ಲ ಬೇರೆಯವರಿಂದ, ಅಲ್ವಾ? ಸೊ ಅದಕ್ಕೋಸ್ಕರ ಆ ಭಕ್ತರಿಗೆ ಸಂತೋಷವನ್ನ ಕೊಡ್ಲಿಕ್ಕೋಸ್ಕರನೇ ಭಗವಂತ ಬರ್ತಾರೆ, ಅಲ್ವಾ? ಅದನ್ನ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಸೊ ಇವಾಗ ಭಗವಂತನ ಆ ಒಂದು ಇಚ್ಛೆ ಏನಿತ್ತು ಈ ಭೌತಿಕ ಪ್ರಪಂಚಕ್ಕೆ, ಅವರ ಒಂದು ಇಚ್ಛೆ ಏನಿತ್ತು, ಯಾಕೆ ಅವ್ರು ಬರ್ಬೇಕು ಅಂತ ಯೋಚನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ ಈಗ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹೇಳ್ತೇನೆ ಮಾತಾಜಿ. ಹ. ಹರೇ ಕೃಷ್ಣ. ದಾಕ್ಷಾಯಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 4 ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮದೇ ಆದ 3 ಮುಖ್ಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಆವಿರ್ಭವಿಸಿದರೆಂದು ಚೈತನ್ಯ ಚರಿತಾಮೃತದ ಪುಸ್ತಕ ಅಧ್ಯಾಯದಲ್ಲಿ ಕೃತಿಕರ್ತೃ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಒತ್ತು ನೀಡಿ ಹೇಳುತ್ತಾರೆ. ಶ್ರೀಕೃಷ್ಣನ ದಿವ್ಯ ಪ್ರೇಮದ ಕರೆಗೆ ಪ್ರಧಾನವಾಗಿ ಸ್ಪಂದಿಸಿದ ರಾಧಾರಾಣಿಯ ಸ್ಥಾನದಲ್ಲಿ ತಮ್ಮನ್ನಿರಿಸಿಕೊಂಡು ಆ ಅನುಭವವನ್ನು ಸವಿಯಬೇಕೆಂಬುದು ಮೊದಲನೆಯ ಉದ್ದೇಶ. ಭಗವಾನ್ ಶ್ರೀಕೃಷ್ಣನು ಪ್ರೇಮದ ಕಾರಂಜಿ ಶ್ರೀಮತಿ ರಾಧಾರಾಣಿಯ ಜೊತೆ ಪ್ರೇಮ ವಿನಿಮಯದಲ್ಲಿ ತೊಡಗಿಸಿಕೊಂಡಿದ್ದವನು. ಈ ಎಲ್ಲಾ ಪ್ರೇಮ ವಿನಿಮಯದ ವಸ್ತು ಸ್ವಯಂ ಭಗವಂತನೇ ಆಗಿದ್ದ. ರಾಧಾರಾಣಿಯು ಈ ಪ್ರೇಮದ ಗುರಿ, ಪ್ರೇಮದ ವಸ್ತು ಅಥವಾ ಕಾರಣ ಸ್ಥಾನದಲ್ಲಿದ್ದ ಭಗವಂತನು ಗುರಿಯ ಸ್ಥಾನದಲ್ಲಿದ್ದ ರಾಧಾರಾಣಿಗೆ ಪ್ರೇಮ ಸುಧೆಯನ್ನು ಆಸ್ವಾದಿಸ ಬಯಸಿದನು. ಓದೋದ ಮಾತಾಜಿ? ಓದಿ ಓದಿ. ಭಗವಾನ್ ಚೈತನ್ಯರ ಆವಿರ್ಭಾವಕ್ಕಿದ್ದ ಎರಡನೆಯ ಕಾರಣ ಹೀಗಿದೆ. ತನ್ನಲ್ಲೇ ಇದ್ದ ದಿವ್ಯ ಪ್ರೇಮದ ಸ್ವಾದವನ್ನು ತಾನೇ ಅರ್ಥ ಮಾಡಿಕೊಳ್ಳುವ ಅಪೇಕ್ಷೆ ಭಗವಂತನದಲ್ಲಿ ಉದಿಸಿತ್ತು. ಭಗವಾನ್ ಕೃಷ್ಣನು ಸರ್ವಮೋಹಕ. ಕೃಷ್ಣನಲ್ಲಿ ರಾಧಾರಾಣಿಗಿದ್ದ ಆಕರ್ಷಣೆಯು ಉದಾತ್ತವಾದುದು. ಆ ಆಕರ್ಷಣೆಯ ಸವಿಯನ್ನು ಸ್ವಯಂ ತಾನೇ ಸವಿದು ನೋಡಲು ಹಾಗೂ ತನ್ನದೇ ಪ್ರೇಮದ ಮಾಧುರ್ಯವನ್ನು ತಾನೇ ಅರ್ಥ ಮಾಡಿಕೊಳ್ಳಲು ಕೃಷ್ಣನು ರಾಧಾರಾಣಿಯ ಮನೋಭೂಮಿಕೆಯನ್ನು ಆವಾಹಿಸಿಕೊಂಡನು. ಹರೇ ರಾಧಾರಾಣಿಯು ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಓದಿ. ಎಲ್ಲಿಂದ ಮಾತಾಜಿ? ಭಗವಾನ್ ಚೈತನ್ಯ ಮಾತಾಜಿ. ಅಲ್ಲ, ರಾಧಾರಾಣಿಯು ಶ್ರೀಮತಿ ರಾಧಾರಾಣಿಯು ಅನುಭವಿಸುತ್ತಿದ್ದ ಪ್ರೇಮದ ಆನಂದವನ್ನು ತಾವು ಅನುಭವಿಸಲು ಅಪೇಕ್ಷಿಸಿದ್ದು ಚೈತನ್ಯರ ಆವಿರ್ಭಾವಕ್ಕೆ ಮೂರನೆಯ ಕಾರಣ. ತನ್ನ ಸಾಹಚರ್ಯದಲ್ಲಿ ರಾಧಾರಾಣಿ ಸುಖಾನುಭವ ಮಾಡುತ್ತಿದ್ದುದರ ವಿಷಯದಲ್ಲಿ, ಹಾಗೆಯೇ ತಾನು ರಾಧಾರಾಣಿಯ ಒಡನಾಟದಲ್ಲಿ ನಲಿಯುತ್ತಿದ್ದರ ವಿಷಯದಲ್ಲಿ ಪ್ರಭುವಿಗೆ ಸಂದೇಹವಿನಿತೂ ಇರಲಿಲ್ಲ. ಆದರೆ ಈ ಆಧ್ಯಾತ್ಮಿಕ ದಂಪತಿಯ ನಡುವೆ ನಡೆದ ದಿವ್ಯ ಪ್ರೇಮರಸ ವಿನಿಮಯದ ಮಧುರ ಅನುಭವವು ಕೃಷ್ಣನಿಗಿಂತ ಶ್ರೀಮತಿ ರಾಧಾರಾಣಿಗೆ ಹೆಚ್ಚು ಆನಂದದಾಯಕವಾಗಿತ್ತು. ಕೃಷ್ಣನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿದ್ದುದಕ್ಕಿಂತ ಹೆಚ್ಚಿನ ಆನಂದವನ್ನು ರಾಧಾರಾಣಿಯು ಅನುಭವಿಸುತ್ತಿದ್ದಳು. ಹೀಗೇಕೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕೃಷ್ಣನು ತನ್ನನ್ನು ರಾಧಾರಾಣಿಯ ಸ್ಥಾನಕ್ಕೆ ತಂದುಕೊಳ್ಳಬೇಕಾಗಿತ್ತು. ಹಾಗಲ್ಲದೆ ಅವನಿಗೆ ವಿಷಯ ಅರ್ಥವಾಗುತ್ತಿರಲಿಲ್ಲ. ಆದರೆ ಶ್ರೀಕೃಷ್ಣನು ರಾಧಾರಾಣಿಯ ಸ್ಥಾನದಲ್ಲಿ ನಿಂತು ಸುಖಾನುಭವ ಮಾಡುವುದೇ ಅಸಾಧ್ಯವೇ ಆಗಿತ್ತು. ಏಕೆಂದರೆ ಅಂಥ ಒಂದು ಸ್ಥಾನದಲ್ಲಿರುವುದು ಕೃಷ್ಣನಿಗೆ ತೀರಾ ಪರಕೀಯ ವಿಚಾರ, ಆಗದ ಮಾತು. ನಿಮಿಷ ಮಾತಾಜಿ, ಎಲ್ಲೋಯ್ತೋ ಗೊತ್ತಿಲ್ವಲ್ಲ. ನೋಡಿ, ಇಲ್ಲಿ ಕರ್ಸರ್ ತಂದಿಟ್ಟಿದ್ದೇನೆ. ಹೌದಾ? ಕರ್ಸರೇ ಕೈ ಕಾಣ್ತಾ ಕೈ 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 ಬರ್ತಾ ಉಂಟು ನೋಡಿ. ಕೃಷ್ಣನು ದಿವ್ಯ ಪುರುಷ ಆಗದ ಮಾತು. ಕೃಷ್ಣನು ದಿವ್ಯ ಪುರುಷ ಹಾಗೂ ರಾಧಾರಾಣಿಯು ದಿವ್ಯ ಸ್ತ್ರೀ. ಆದ್ದರಿಂದ ಪ್ರಿಯಕರನ ಸ್ಥಾನದಲ್ಲಿದ್ದ ಕೃಷ್ಣನ ದಿವ್ಯ ಸಂತೋಷವು ಹೇಗಿರುತ್ತದೆಂಬುದನ್ನು ಅರಿಯಲು ಸ್ವಯಂ ಭಗವಾನ್ ಕೃಷ್ಣನೇ ಭಗವಾನ್ ಚೈತನ್ಯರಾಗಿ ಅವತರಿಸಿದರು. ಹೀಗೆ ಅವತರಿಸುವಾಗ ಶ್ರೀಮತಿ ರಾಧಾರಾಣಿಯ ಭಾವಲಹರಿಗಳನ್ನು, ದೇಹಕಾಂತಿಯನ್ನು ತಾವು ಪಡೆದುಕೊಂಡರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚಿತ್ರ ಕಮಲ್ ನೆಕ್ಸ್ಟ್ ಓದಿ. ಮೇಲಿನ ಮೂರು
ಆಂತರಂಗಿಕ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಭಗವಾನ್ ಚೈತನ್ಯರು ಅವತರಿಸಿದರು. ಅಷ್ಟೇ ಅಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಂತ್ರ ಜಪದ ವಿಶೇಷ ಮಹತ್ವವನ್ನು ಬೋಧಿಸುವುದು ಕೂಡ ಅವರ ಉದ್ದೇಶಗಳಲ್ಲೊಂದಾಗಿತ್ತು. ಅದ್ವೈತ ಪ್ರಭುಗಳು ನೀಡಿದ್ದ ಕರೆಗೆ ಓಗೊಡುವ ಉದ್ದೇಶವು ಚೈತನ್ಯರು ಅವತರಿಸಲಿಕ್ಕೆ ಇದ್ದ ಕಾರಣಗಳಲ್ಲೊಂದು. ಆದರೆ ಇವೇನಿದ್ದರೂ ಆನುಷಂಗಿಕ ಕಾರಣಗಳು ಅಷ್ಟೇ. ಭಗವಾನ್ ಚೈತನ್ಯರ ಆಂತರಂಗಿಕ ಶಿಷ್ಯರಲ್ಲಿ ಶ್ರೀ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಪ್ರಮುಖರಾಗಿದ್ದರು. ಅವರು ತಮ್ಮ ದಿನಚರಿ ದಾಖಲೆಗಳಲ್ಲಿ ಭಗವಾನ್ ಚೈತನ್ಯರ ಅವತಾರದ ಗುಹ್ಯತಮ ಉದ್ದೇಶಗಳನ್ನು ವಿವರವಾಗಿ ಗುರುತು ಹಾಕಿಟ್ಟಿದ್ದಾರೆ. ಸ್ವರೂಪರ ದಿನಚರಿಯು ಪ್ರಕಟಪಡಿಸಿದ ಅನೇಕ ಸಂಗತಿಗಳನ್ನು ಶ್ರೀಲರೂಪ ಗೋಸ್ವಾಮಿಯವರ ಹಲವು ಪ್ರಾರ್ಥನೆಗಳು, ಪದ್ಯಗಳು ದೃಢಪಡಿಸುತ್ತದೆ. ಪ್ರಣಯ ಹಾಗೂ ಕಾಮಾಸಕ್ತಿಗಳ ನಡುವಣ ವ್ಯತ್ಯಾಸವನ್ನಾದರೂ ಈ ಅಧ್ಯಾಯವು ಸ್ಪಷ್ಟ ಮಾತುಗಳಲ್ಲಿ ವಿವರಿಸುತ್ತದೆ. ಕೃಷ್ಣ ಹಾಗೂ ರಾಧೆಯರ ಪ್ರಣಯ ಪ್ರಸಂಗಗಳು ಐಹಿಕ ಕಾಮ ತೃಷ್ಣೆಗಿಂತ ಸಂಪೂರ್ಣವಾಗಿ ಭಿನ್ನವಾದವು. ಆದ್ದರಿಂದಲೇ ಕೃತಿಕರ್ತೃ ಅವುಗಳನ್ನು ಬಹು ಸ್ಪಷ್ಟವಾಗಿ ಬೇರ್ಪಡಿಸಿ ನೋಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ನಮ್ಗೆ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳನ್ನ ಇಲ್ಲಿ ನಮ್ಗೆ ಸಂಕ್ಷಿಪ್ತವಾಗಿ ಈ ಕೃತಿಕರ್ತೃ ಆದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮ್ಗೆ ವಿವರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೇ 3 ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟು 3 ಕಾರಣಗಳಿದೆ, ಆ ರಹಸ್ಯತಮ ಕಾರಣಗಳು. ಸೊ ಇದು ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಕಾರಣ ಏನು ಅಂತಂದ್ರೆ, ಶ್ರೀಕೃಷ್ಣನ ದಿವ್ಯ ಪ್ರೇಮದ ಕರೆಗೆ ಪ್ರಧಾನವಾಗಿ ಸ್ಪಂದಿಸಿದ ರಾಧಾರಾಣಿಯ ಸ್ಥಾನದಲ್ಲಿ ತಮ್ಮನ್ನ ಇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ ಅಲ್ವಾ. ಸೊ ಇವಾಗ ಮಗು ಏನಾದ್ರೂ ಅಮ್ಮನ ಕೂಗಿದ್ರೆ ಅಮ್ಮ ಹೇಗ್ ಬರ್ತಾಳೆ? ಮನೇಲಿ ಎಷ್ಟೊಂದ್ ಜನ ಇರ್ಬೋದು, ಮಗು ಇವಾಗ ಕೂಗ್ತಿದೆ ಅಂತಂದ್ರೆ ಎಷ್ಟೊಂದ್ ಜನ ಇರ್ಬೋದು ಮನೆಯಲ್ಲಿ. ಆದ್ರೆ ಮಗು ಕೂಗಿದ್ಯಲ್ಲ ಅಂತ ಹೇಳ್ಬಿಟ್ಟು ಓಡ್ಕೊಂಡ್ ಬರೋದು ಯಾರು? ತಾಯಿ ಅಲ್ವಾ. ಅದೇ ತರನೇ ಇಲ್ಲಿ ಶ್ರೀಮತಿ ರಾಧಾರಾಣಿನೂ ಸಹ ಆ ಭಗವಂತನಿಗೆ ಇವಾಗ ಪ್ರೇಮ ಬೇಕು. ಆ ದಿವ್ಯ ಪ್ರೇಮವನ್ನ ಕೊಡ್ಲಿಕ್ಕೆ ಪ್ರಧಾನವಾಗಿ ಬರ್ತಾ ಇರೋದು ಯಾರು ಅಂತಂದ್ರೆ ಶ್ರೀಮತಿ ರಾಧಾರಾಣಿ. ಅದಕ್ಕೆ ಕೃಷ್ಣನಿಗೆ ಆಶ್ಚರ್ಯ ಆಗತ್ತೆ ಅಲ್ವಾ. ಇವಾಗ ಆ ಮಗುಗುನು ಇವಾಗ ಏನಾದ್ರೂ ಬುದ್ಧಿ ಇದ್ರೆ ಅದಕ್ಕೂ ಯೋಚನೆ ಮಾಡ್ತಿರ್ತಿದೀನಿ, ಇದು ಮನೆಯಲ್ಲಿ ಎಲ್ಲರೂ ಇದ್ದಾರೆ ಆದ್ರೆ ಅಮ್ಮ ಮಾತ್ರನೇ ನನ್ ಕರೆದ್ರೆ ಓಡೋಡಿ ಬರ್ತಾಳೆ ಅಲ್ವಾ. ಮಗುಗ್ ಆಶ್ಚರ್ಯ ಆಗತ್ತೆ, ಹೇಗಿದು ಸಾಧ್ಯ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅನುಭವಿಸ್ಬೇಕು ಅಂತಂದ್ರೆ ಆ ಮಗು ಆ ತಾಯಿಯ ಸ್ಥಾನಕ್ಕೆ ಬರ್ಬೇಕು ಅಲ್ವಾ. ಅದೇ ತರನೇ ಈಗ ಚೈತನ್ಯ ಅಂದ್ರೆ ಶ್ರೀಕೃಷ್ಣನಿಗೆ ಆ ಒಂದು ರಾಧಾರಾಣಿಯ ಸ್ಥಾನದಲ್ಲಿ ಇತ್ಕೊಂಡು ಹೇಗೆ ಆ ಒಂದು ನನ್ನ ಆ ದಿವ್ಯ ಪ್ರೇಮಕ್ಕೆ ಆ ಸ್ಪಂದನೆ ಮಾಡ್ಲಿಕ್ಕೆ ಶ್ರೀಮತಿ ರಾಧಾರಾಣಿ ಬರ್ತಾ ಇದ್ದಾಳೆ, ಪ್ರಧಾನವಾಗಿ ಬರ್ತಾ ಇದ್ದಾಳೆ ಅನ್ನೋದನ್ನ ಅನುಭವಿಸ್ಲಿಕ್ಕೆ ಅದೊಂದು ಕಾರಣ ಇರುತ್ತೆ ಚೈತನ್ಯ ಮಹಾಪ್ರಭುಗಳಿಗೆ. ಅದು ಮೊದಲನೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಕೃಷ್ಣ ಪ್ರೇಮದ ಕಾರಂಜಿ, ಶ್ರೀಮತಿ ರಾಧಾರಾಣಿ ಜೊತೆ ಪ್ರೇಮ ವಿನಿಮಯದಲ್ಲಿ ತೊಡಗಿಕೊಂಡಿದ್ದವನು ಅಲ್ವಾ. ಸೊ ಇವಾಗ ನಾವೇನಾದ್ರೂ ಒಂದು ಎಕ್ಸ್ಚೇಂಜ್ ಮಾಡ್ಕೋಬೇಕಂತಂದ್ರೆ ಅಲ್ಲಿ ಇನ್ನೊಂದು ವ್ಯಕ್ತಿ ಇರ್ಬೇಕು ಅಲ್ವಾ. ಇವಾಗ ಅದಕ್ಕೆ ನಾವು ನೋಡಿದ್ವಿ ಮಹಾಭಾರತ ಯುದ್ಧದ ಸಮಯದಲ್ಲೂ ಅಷ್ಟೇನೆ, ಅರ್ಜುನ ನಾನು ಯುದ್ಧ ಮಾಡುದಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಕಾರಣಗಳನ್ನ ಕೊಡ್ತಾರೆ, 5 ಕಾರಣಗಳನ್ನ ಕೊಡ್ತಾರೆ. ಅಲ್ಲಿ ಒಂದು ಕಾರಣ ಏನಿತ್ತು, ನನ್ಗೆ ಇವ್ರನ್ನೆಲ್ಲ ಕೊಂದ್ರೆ ನನ್ಗೆ ಏನ್ ಸಂತೋಷ ಸಿಗುತ್ತೆ ಕೃಷ್ಣ ಅಂತ ಕೇಳಿದ್ರು ಅಲ್ವಾ. ಅವ್ರಿಗೆ ರಾಜ್ಯ ಸಿಗ್ತಾ ಇದೆ ಆದ್ರೂ ಸಹ ಅವ್ರು ಏನ್ ಹೇಳ್ತಾ ಇದ್ರೆ ನನ್ಗೆ ಏನ್ ಸಂತೋಷ ಅಂತ ಕೇಳ್ತಾರೆ. ಯಾಕೆಂತಂದ್ರೆ ಆ ಒಂದು ರಾಜ್ಯವನ್ನ ಪಡ್ಕೊಂಡ್ಮೇಲೆ ಅದರ ಒಂದು ಸಂತೋಷವನ್ನ ಸವಿಬೇಕು ಅಂತಂದ್ರೆ ತನ್ನ ಬಂಧು ಬಾಂಧವರೆಲ್ಲ ಇರ್ಬೇಕು, ಅವ್ರೆಲ್ಲರನ್ನೂ ಸಹ ತೀರ್ಕೊಂಡ್ರೆ ಅವನು ಏಕಾಂಗಿಯಾಗಿ ಅವನು ಏನ್ ಸಂತೋಷವನ್ನ ಅನುಭವಿಸ್ತಾನೆ ಅಲ್ವಾ. ಅದಕ್ಕೆ ನಮ್ಗೆ ಆಚಾರ್ಯರು ಯಾವಾಗ್ಲೂ ಹೇಳ್ತಾರೆ, ಇವಾಗ ಬರ್ತ್ಡೇ ಅಂದ್ರೆ ನಾನು ಒಬ್ಳೆ ಎಷ್ಟು ದೊಡ್ಡ ಕೇಕ್ ತಗೊಂಡ್ ಬಂದು ಅದನ್ನ ಕಟ್ ಮಾಡ್ಕೊಂಡು ನಾನೇ ತಿನ್ಕೊಂಡ್ರೆ ನನ್ಗೆ ಸಂತೋಷ ಬರೋದಿಲ್ಲ ಅಲ್ವಾ. ಸೊ ನನ್ನ ಬಂಧು ಬಾಂಧವರು ಮತ್ತೆ ಫ್ರೆಂಡ್ಸ್ ಎಲ್ಲರೂ ಬಂದ್ರೆ ಅಷ್ಟೇನೆ ಆ ಸಂತೋಷ 100 ಮಡಿ ಆಗತ್ತೆ ಅಲ್ವಾ. ಸೊ ಅದೇ ತರನೇ ಸೊ ಇಲ್ಲೂ ಸಹ ಹೇಳ್ತಾ ಇದ್ದಾರೆ.
ಸೊ ಇವಾಗ ಇಲ್ಲಿ ಒಂದು ವಿನಿಮಯ ಆಗ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನವ್ರು ಇರ್ಬೇಕು. ಇಲ್ಲಿ ಶ್ರೀಮತಿ ರಾಧಾರಾಣಿ ಆ ಭಗವಂತನಿಗೆ ಬೇಕಾಗಿರುವಂತಹ ಒಂದು ಪ್ರೇಮವನ್ನ ಕೊಡ್ಲಿಕ್ಕೆ ಅವಳು ಸರಿಯಾದಂತಹ ಒಂದು ಏನು ಜೋಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇಲ್ಲಿ ಶ್ರೀಮತಿ ರಾಧಾರಾಣಿಯ ಜೊತೆ ಪ್ರೇಮ ವಿನಿಮಯದಲ್ಲಿ ತೊಡಗಿಕೊಂಡಿದ್ದಾನು. ಭಗವಂತನಿಗೆ ಏನು ಬೇಡ ಅಲ್ವಾ, ಅವನು ಸರ್ವಲೋಕ ಮಹೇಶ್ವರ. ಈ ಭೌತಿಕ ಪ್ರಪಂಚ ಎಷ್ಟಿದೆ, ಕೋಟ್ಯಾಂತರ ಬ್ರಹ್ಮಾಂಡಗಳಿದೆ ಅಲ್ವಾ. ಆಧ್ಯಾತ್ಮಿಕ ಪ್ರಪಂಚ ಅದರ 3ರಷ್ಟು ಇದೆ ಅಲ್ವಾ. ಸೊ ಇದನ್ನ ಏಕಪಾದ್ ವಿಭೂತಿ ಅಂತ ಕರೀತಾರೆ, ಅದರ ತ್ರಿಪಾದ್ ವಿಭೂತಿ ಅಂತ ಕರೀತಾರೆ. ಇಷ್ಟೆಲ್ಲ ಅವ್ರಿಗೆ ಸಂಪತ್ತಿದೆ, ಅವ್ರಿಗೆ ಇದು ಯಾವ್ದನ್ನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇ ಪ್ರೇಮ. ಆ ಪ್ರೇಮವನ್ನ, ಶುದ್ಧ ಪ್ರೇಮವನ್ನ ಕೊಡ್ಬೇಕು. ಅದನ್ನ ಕೊಡ್ಲಿಕ್ಕೆ ಯಾರಿಗೆ ಸಾಧ್ಯ ಅಂತಂದ್ರೆ ಶ್ರೀಮತಿ ರಾಧಾರಾಣಿಗೆ ಸಾಧ್ಯ ಅಲ್ವಾ. ಸೊ ನಾವ್ ಇವಾಗ ಉಪದೇಶ ಅಮೃತದಲ್ಲೂ ಸಹ ನಾವು ಓದಿದೀವಿ, ಭಕ್ತಿ ರಸಾಮೃತ ಸಿಂಧುವಲ್ಲೂ ಸಹ ನಾವು ಓದಿದೀವಿ ಅಲ್ವಾ. ಸೊ ಇವಾಗ ಭಗವಂತನ ಭಕ್ತರಲ್ಲಿ ಹಲವಾರು ಜನರಿದ್ದಾರೆ ಅಲ್ವಾ. ಸೊ ಆ ಭಕ್ತರಲ್ಲಿ ಯಾರು ತುಂಬಾ ಶ್ರೇಷ್ಠ ಭಕ್ತರು ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಭಗವಂತನ ಭಕ್ತರಲ್ಲಿ ಯಾರು ಶ್ರೇಷ್ಠ ಭಕ್ತರು ಅಂತ ನಾವು ತಿಳ್ಕೊಂಡ್ವಿ. ಅದ್ವೈತ 12 ಮಹಾಜನರು. 12 ಮಹಾಜನರು. ಮತ್ತೆ 12 ಮಹಾಜನರು ಬಿಟ್ರೆ ಇನ್ಯಾರಿದ್ದಾರೆ? ಸೊ 12 ಮಹಾಜನರಿಗಿನ್ನ ಇನ್ನ ಶ್ರೇಷ್ಠ ಭಕ್ತರು ಯಾರಿದ್ದಾರೆ? ರಾಧಾರಾಣಿನೇ ಇದ್ದಾಳಲ್ಲ ಮಾತಾಜಿ. ಅಂದ್ರೆ ಆ ಒಂದು ವೃಂದಾವನ ವಾಸಿಗಳು ಅಲ್ವಾ. ವೃಂದಾವನ ವಾಸಿಗಳೆಲ್ಲನೂ ಸಹ ಭಗವಂತನ ಶ್ರೇಷ್ಠ ಭಕ್ತರು. ಅಂದ್ರೆ ಗೋಪಿಕಾ ಸ್ತ್ರೀಯರು ಮತ್ತೆ ಗೋಪಾಲಕರು ಅವರೆಲ್ಲರನ್ನು ಸಹ ಭಗವಂತನ ಶ್ರೇಷ್ಠ ಭಕ್ತರು. ಅವರಲ್ಲಿ ಯಾರು ತುಂಬಾ ಶ್ರೇಷ್ಠ ಭಕ್ತಳು ಅಂತಂದ್ರೆ ಶ್ರೀಮತಿ ರಾಧಾರಾಣಿ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವಳು ಪ್ರಧಾನವಾಗಿ ಭಗವಂತನಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ಅಂತಹ ಒಂದು ಪ್ರೇಮವನ್ನ ಅವಳು ಕೃಷ್ಣನಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕೃಷ್ಣನಿಗೆ ಆಶ್ಚರ್ಯ ಆಗ್ತಿದೆ, ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅದನ್ನ ಅವರು ಆಸ್ವಾದಿಸ್ಲಿಕ್ಕೋಸ್ಕರ ಅವ್ರು ಇವಾಗ ಆ ಶ್ರೀಮತಿ ರಾಧಾರಾಣಿ ಆ ಭಾವದಲ್ಲಿ ಮತ್ತೆ ಅವಳ ಒಂದು ಬಣ್ಣದಲ್ಲಿ, ಅವಳ ರಂಗಿನಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಆ ಇಚ್ಛೆಯನ್ನ ಪಡ್ತಾ ಇದ್ದಾರೆ. ಸೊ ರಾಧಾರಾಣಿಯು ಆ ಪ್ರೇಮದ ಗುರಿ, ಪ್ರೇಮದ ವಸ್ತು. ಸೊ ಭಗವಂತ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಅವನು ಬಯಸ್ತಾನೆ. ಸೊ ಇವಾಗ 2ನೇ ಕಾರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 2ನೇ ಕಾರಣ ಏನು ಅಂದ್ರೆ ತನ್ನಲ್ಲೇ ಇದ್ದ ದಿವ್ಯ ಪ್ರೇಮದ ಸ್ವಾದವನ್ನು ತಾನೇ ಅರ್ಥ ಮಾಡಿಕೊಳ್ಳುವ ಅಪೇಕ್ಷೆ ಭಗವಂತನಲ್ಲಿ ಉದಿಸಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಆ ಪ್ರೇಮ ಅಂದ್ರೆ ಇವಾಗ ನಾವು ನೋಡಿದೀವಿ ಆಲ್ದಲೆ ಮೇಲೆ ಕೃಷ್ಣ ಮಲ್ಕೊಂಡಿದ್ದಾರೆ. ಮಂಗಳವಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ನಾವು ನೋಡಿದೀವಲ್ವಾ ಆಲ್ದಲೆ ಮೇಲೆ ಆ ಚಿಕ್ಕ ಬಾಲಕೃಷ್ಣ ಮಲ್ಕೊಂಡಿದ್ದಾರೆ ಅಲ್ವಾ. ನೀವು ನೋಡಿದಿರಲ್ಲ ಫೋಟೋನ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಆಲ್ದಲೆ ಮೇಲೆ ಮಲ್ಕೊಂಡು ಕೃಷ್ಣ ಆ ಪ್ರಳಯ ಕಾಲದಲ್ಲಿ ಇರುವಂತಹ ಒಂದು ಪ್ರಳಯದ ನೀರಿನಲ್ಲಿ ಕಾಲ್ ಬೆರಳನ್ ಇದು ಮಾಡ್ತಿದ್ದಾರೆ. ಯಾಕೆ ಚೀಪ್ತಾ ಇದ್ದಾರೆ ಅವರು? ಅವರ ಕಾಲಿನ ಬೆರಳನ್ನ ಅವ್ರು ಯಾಕೆ ಚೀಪ್ತಾ ಇದ್ದಾರೆ? ಪಾದ ಸೇವೆ, ಎಲ್ಲರೂ ಪಾದದಲ್ಲಿ ಸೇವೆ ಮಾಡ್ತಾರೆ, ಯಾಕೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಬಹುದು ಅಲ್ವಾ. ಆ ಪಾದದಲ್ಲಿ ಆ ಅಮೃತ ಇದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಸಹ ಆ ಭಗವಂತನ ಆ ಪಾದ ಕಮಲಗಳಲ್ಲಿ ನಾವು ರಕ್ಷಣೆನ ತಗೋಬೇಕು, ಆ ಪಾದ ಕಮಲವನ್ನ ಬಯಸ್ತಾರೆ ಅಲ್ವಾ. ನಾವು ಆ ಶಿಕ್ಷಾಷ್ಟಕದಲ್ಲೂ ನಾವು ನೋಡಿದೀವಿ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಏನನ್ನ ಕೇಳ್ಕೊತಾ ಇದ್ದಾರೆ? ಸೊ ನನ್ನನ್ನ ನಿನ್ನ ಪಾದದಲ್ಲಿ ಒಂದು ಧೂಳಿನ ಕಣವಾಗಿ ನನ್ನನ್ನ ಇಟ್ಕೋ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ ಅಲ್ವಾ. ಸೊ ಇದೇ ತರ ಎಲ್ಲಾ ಭಕ್ತರನ್ನು ಸಹ ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಭಗವಂತನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಎಲ್ಲರನ್ನು ಸಹ ನನ್ನ ಪಾದ ಕಮಲದಿಂದ ಇಷ್ಟು ಆಕರ್ಷಿತರಾಗಿದಾರಲ್ಲ, ನನ್ನ ಪಾದ ಕಮಲದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಆಸ್ವಾದಿಸ್ಲಿಕ್ಕೋಸ್ಕರ ಆ ಮಗುವಾಗಿದ್ದಾಗ ಅವರು ತಮ್ಮ ಬೆರಳನ್ನ ಅವರೇ ಚೀಪ್ಕೊಂತಾ ಇದ್ದಾರೆ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ಭಗವಂತನಿಗೆ ಆಶ್ಚರ್ಯ ಆಗ್ತಿದೆ, ಇದೇನಿದು ನನ್ನಿಂದ ಇಷ್ಟೊಂದು ಆಗ್ತಾ ಇದ್ದಾಳಲ್ಲ ಶ್ರೀಮತಿ ರಾಧಾರಾಣಿ, ಏನಿದೆ ನನ್ನಲ್ಲಿ ಅಂತಹದು ಅಂತ ಹೇಳ್ಬಿಟ್ಟು ಅದನ್ನ ಅನುಭವಿಸ್ಲಿಕ್ಕೋಸ್ಕರ ಅವ್ರಿವಾಗ ಚೈತನ್ಯ ಮಹಾಪ್ರಭುವಾಗಿ ಅವರು ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ರಂಗಿನಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ 3ನೇ ಕಾರಣ ಏನನ್ನ ಹೇಳ್ತಾ ಇದ್ದಾರೆ? ಆ ಪ್ರೇಮದ ಆನಂದವನ್ನ ಅವರು ಅನುಭವಿಸ್ಲಿಕ್ಕೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ತಾಯಿ ಏನ್ ಮಾಡ್ತಾಳೆ, ಮಗುಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ತಾಳೆ. ಅಲ್ಲಿ ತಿಂತಾ ಇರೋದು ಯಾರು? ಆ ಅಡಿಗೆನ ತಿಂತಾ ಇರೋದು ಯಾರು? ಮಗು ಅಥವಾ ಅವ್ರ ಗಂಡ ತಿಂತಾ ಇರ್ತಾರೆ, ಅಥವಾ ತಂದೆ ತಿಂತಾರೆ. ಆದ್ರೆ ತುಂಬಾ ಸಂತೋಷ ಆಗತ್ತೆ ಯಾರಿಗೆ ಯಾರು ತಿಂತಾ ಇದಾರೋ ಅವ್ರಿಗ, ಅಥವಾ ಬಡಿಸ್ತಾ ಇರೋದು ಕಷ್ಟಪಟ್ಟು ಮಾಡಿ ಬಡಿಸಿರ್ತಾರಲ್ಲ ಅವ್ರಿಗೆ ತುಂಬಾ ಸಂತೋಷ ಆಗತ್ತಾ? ಬಳಸಿದವರಿಗೆ ತಾಯಿಗೆ ತುಂಬಾ ಸಂತೋಷ ಆಗತ್ತೆ. ಹೌದು, ಅವ್ರಿಗೂ ಸಂತೋಷ ಆಗತ್ತೆ, ಇಲ್ಲ ಅನ್ನಲ್ಲ. ಅವ್ರು ಊಟ ಮಾಡಿದವ್ರಿಗೆ ಅಮ್ಮ ಅಷ್ಟು ಪ್ರೀತಿಯಿಂದ ಬಡಿಸಿದಾಗ ಆ ಮಕ್ಳಿಗೂನು ಮತ್ತೆ ಆ ತಂದೆಗೂನು ಸಹ
ತುಂಬಾನೇ ಸಂತೋಷ ಆಗತ್ತೆ. ಆದ್ರೆ ಅವ್ರಿಗಿನ್ನ ಹೆಚ್ಚು ಸಂತೋಷವನ್ನ ಅನುಭವಿಸೋರು ತಾಯಿ ಅಲ್ವಾ? ಅದೇ ರೀತಿ ಇಲ್ಲೂ ಆಗ್ತಾ ಇದೆ. ಇಲ್ಲಿ ಆ ಪ್ರೇಮದ ಗುರಿ ಯಾರು ಅಂತಂದ್ರೆ ಭಗವಂತ. ಆದ್ರೆ ಅಲ್ಲಿ ಭಗವಂತನಿಗೆ ಅರ್ಥ ಆಗ್ತಾ ಇದೆ, ನನಗಿಂತ ಶ್ರೀಮತಿ ರಾಧಾರಾಣಿ ಹೆಚ್ಚು ಸಂತೋಷವನ್ನ ಅನುಭವಿಸ್ತಾ ಇದ್ದಾಳೆ, ಇದು ಹೇಗೆ ಸಾಧ್ಯ? ಸೊ ಇದನ್ನ ನಾನು ಅನುಭವಿಸ್ಬೇಕಂತಂದ್ರೆ ನಾನು ಆ ಒಂದು ರಾಧಾರಾಣಿಯ ಆ ಒಂದು ಸ್ಥಾನದಲ್ಲಿ ಇದ್ರೆ ಮಾತ್ರನೇ, ಅಥವಾ ಆ ಭಕ್ತನ ಸ್ಥಾನದಲ್ಲಿ ಇದ್ರೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಇವಾಗ ಭಗವಂತ ಏನ್ ಯೋಚನೆ ಮಾಡ್ತಾರೆ, ಸೊ ನಾನು ಆ ಒಂದು ಭಕ್ತನ ರೂಪದಲ್ಲಿ ನಾನು ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಭಕ್ತನಾಗಿ ಬರ್ಬೇಕು ಅಂತಂದ್ರೆ ಎಲ್ಲರಿಗಿನ್ನ ತುಂಬಾ ಉತ್ಕೃಷ್ಟವಾದಂತಹ ಸ್ಥಾನದಲ್ಲಿರೋದು ಶ್ರೀಮತಿ ರಾಧಾರಾಣಿ. ಅದಕ್ಕೋಸ್ಕರ ಆ ಶ್ರೀಮತಿ ರಾಧಾರಾಣಿಯ ಆ ಮನಸ್ಥಿತಿ ಅಥವಾ ಅವಳ ಭಾವದಲ್ಲಿ ಮತ್ತೆ ಅವಳ ಒಂದು ರಂಗಿನಲ್ಲಿ ಅವರು ಬರ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಇದನ್ನ ನಾವು ಇನ್ನ ಸಂಕ್ಷಿಪ್ತವಾಗಿ ನಾವು ಅಂದ್ರೆ ಈಗ ಸಂಕ್ಷಿಪ್ತವಾಗಿ ತಿಳ್ಕೊತಾ ಇದ್ವಿ, ಮುಂದೆ ನಾವು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣಂತೆ. ಸೊ ಇವಾಗ ಇಲ್ಲಿ ಮೇಲಿನ 3 ಆಂತರಂಗಿಕ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಭಗವಾನ್ ಶ್ರೀ ಚೈತನ್ಯರು ಅವತರಿಸಿದರು. ಅಷ್ಟೇ ಅಲ್ಲ, ಅದ್ ಬಿಟ್ಟು ಇನ್ನ 2 ಅನುಷಂಗಿಕ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ತುಂಬಾ ಮುಖ್ಯವಾದ ಕಾರಣಗಳು ಈ 3, ಅದು ಬಿಟ್ಟು ಇನ್ನ 2 ಕಾರಣಗಳಿದೆ. ಸೊ ಇನ್ 2 ಕಾರಣಗಳು ಯಾವುದು ಅಂತಂತಂದ್ರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಈ ಒಂದು ಕಲಿಯುಗದ ಜನಗಳಿಗೋಸ್ಕರ ಅವರು ತಿಳಿಸಿಕೊಡ್ಬೇಕಾಗಿತ್ತು ಅಲ್ವಾ? ಎಷ್ಟು ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದಾರೆ ಈ ಕಲಿಯುಗದ ಜನಗಳು ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ, ಹಿಂತಿರುಗಿ ತಮ್ಮ ಮನೆಗೆ ಹೋಗ್ಲಿಕ್ಕೆ ಅಲ್ವಾ? ಸೊ ಇದನ್ನ ತಿಳಿಸ್ಕೊಡ್ಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಆಗಿತ್ತು. ಅದಕ್ಕೋಸ್ಕರ ಅವರು ಈ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಈ ಮಂತ್ರದ ಆ ಒಂದು ವಿಶೇಷ ಮಹತ್ವವನ್ನ ಬೋಧನೆ ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಸೊ ಅದು ಬಿಟ್ಟು ಇನ್ನೊಂದು ನಮಗೆ ಗೊತ್ತಿರೋ ಹಾಗೆ ಬಾಹ್ಯ ಕಾರಣ ಏನು, ಅದ್ವೈತ ಪ್ರಭುಗಳು ನೀಡಿರುವಂತಹ ಆ ಒಂದು ಕರೆಗೆ ಅವರು ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವರು ಚೈತನ್ಯ ಮಹಾಪ್ರಭುವಾಗಿ ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ 3 ಆಂತರಿಕ ಅಥವಾ ಆಂತರಿಕ ಕಾರಣಗಳು ಅಥವಾ ಗುಹ್ಯ ಕಾರಣಗಳು ಅಥವಾ ರಹಸ್ಯ ಕಾರಣಗಳು. ಸೊ ಅದು ಬಿಟ್ರೆ ಈ 2 ಅನುಷಂಗಿಕ ಕಾರಣಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ಗೊತ್ತಾಯ್ತು ನಮ್ಗೆ ಇದು ಆಂತರಿಕ ಕಾರಣಗಳು ಅಂತ ಹೇಳ್ಬಿಟ್ಟು ಅಂತ ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳ ಆಂತರಂಗಿಕ ಶಿಷ್ಯ ಅಂದ್ರೆ ತುಂಬಾ ಆಪ್ತ ಶಿಷ್ಯರಲ್ಲಿ ಯಾರು ಮುಖ್ಯವಾದವರು ಅಂತಂದ್ರೆ ಶ್ರೀ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು. ಸೊ ಅವರು ತಮ್ಮ ಡೈರಿಯಲ್ಲಿ ಬರ್ಕೊಂಡಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅಲ್ವಾ, ನನ್ಗೆ ಈ ತರ ಒಂದು ಇಚ್ಛೆ ಇತ್ತು, ಅದಕ್ಕೋಸ್ಕರ ನಾನು ಕಾಣಿಸ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವರು ಇದನ್ನೆಲ್ಲ ಗುರ್ತು ಹಾಕೊಂಡಿದ್ದಾರೆ, ಭಗವಂತನ ಇಚ್ಛೆ ಏನಿತ್ತು, ಯಾಕೋಸ್ಕರ ಅವರು ಬಂದ್ರು ಚೈತನ್ಯ ಮಹಾಪ್ರಭುವಾಗಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅವರು ತಮ್ಮ ಡೈರಿಯಲ್ಲಿ ದಾಖಲಿಸ್ಕೊಂಡಿದ್ದಾರೆ. ಸೊ ಅದನ್ನ ಅವರು ಈಗ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮ್ಗೆ ಬಹಿರಂಗ ಪಡಿಸ್ತಾ ಇದ್ದಾರೆ. ಸೊ ಮತ್ತೆ ಇನ್ನ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇದೆಲ್ಲ ವಿಷಯಗಳು ಸ್ವರೂಪ ಗೋಸ್ವಾಮಿಯವರು ಅದು ಶೀಲರೂಪ ಗೋಸ್ವಾಮಿಯವರ ಪ್ರಾರ್ಥನೆಗಳು, ಪದ್ಯಗಳು ಅದನ್ನು ಸಹ ಈ ಚೈತನ್ಯ ಮಹಾಪ್ರಭುಗಳು ಈ ಭೌತಿಕ ಪ್ರಪಂಚದಲ್ಲಿ ಆವಿರ್ಭಾವಿಸ್ಲಿಕ್ಕೆ ಇರುವಂತಹ ಕಾರಣಗಳನ್ನ ಅದು ಹೇಳ್ತಾ ಇದೆ. ಮತ್ತೆ ಇಲ್ಲಿ ನಮ್ಗೆ ಇನ್ನು 2 ಮುಖ್ಯ ವಿಷಯಗಳ ಬಗ್ಗೆ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ಏನಂತಂದ್ರೆ ಪ್ರಣಯ ಮತ್ತು ಕಾಮಾಸಕ್ತಿಗಳ ನಡುವೆ ಏನಾದ್ರೂ ವ್ಯತ್ಯಾಸ ಇದ್ಯಾ ಅಂತ. ಸೊ ನಮ್ಗೆ ಪ್ರಣಯ ಮತ್ತೆ ಕಾಮಾಸಕ್ತಿ ಎರಡನ್ನೂ ಒಂದೇ ಅಂತ ನಾವು ಅನ್ಕೋತಾ ಇದೀವಿ. ಆದ್ರೆ ಇಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ ಏನ್ ವ್ಯತ್ಯಾಸ ಇದೆ ಪ್ರಣಯ ಮತ್ತೆ ಕಾಮಾಸಕ್ತಿ ಅಂತ. ಯಾಕಂದ್ರೆ ನಮ್ಗೆ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣನ ನಡುವೆ ಇರೋದನ್ನ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹೆಣ್ಣು ಗಂಡಿನ ನಡುವೆ ಇರುವಂತಹ ಒಂದು ಭಾವಕ್ಕೆ ನಾವು ಹೋಲಿಸ್ತೀವಿ ಅಲ್ವಾ? ಸೊ ಅದಕ್ಕೆ ಆದ್ರೆ ತುಂಬಾನೇ ವ್ಯತ್ಯಾಸ ಇದೆ. ಇಲ್ಲಾಂದ್ರೆ ಅದಕ್ಕೋಸ್ಕರ ಈ ತರ ಒಂದು ಯಾಕೆ ಒಂದು ಬುಕ್ ಇರ್ಬೇಕಾಗಿತ್ತು ಅಲ್ವಾ? ಅದು ಮತ್ತೆ ಸನ್ಯಾಸತ್ವವನ್ನ ತಗೊಂಡಿರೋರು ಚೈತನ್ಯ ಮಹಾಪ್ರಭುಗಳೇ ಆಗ್ಲಿ ಅಥವಾ ಬೇರೆ ಷಡ್ಗೋಸ್ವಾಮಿ ಅವರೇ ಯಾಕೆ ಅವರು ಹಾಡಿ ಹೊಗಳ್ಬೇಕಾಗಿತ್ತು ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣನನ್ನ ಅಲ್ವಾ? ಅಲ್ಲಿ ತುಂಬಾ ವ್ಯತ್ಯಾಸ ಇರ್ಬೇಕು. ಅದಕ್ಕೋಸ್ಕರನೇ ಅವ್ರನ್ನೆಲ್ಲ ಪೂಜ್ಯ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಕೃಷ್ಣ ಹಾಗೂ ರಾಧೆಯರ ಪ್ರಣಯ ಪ್ರಸಂಗಗಳು ಐಹಿಕ ಕಾಮತೃಷ್ಣೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ನೋಡಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಶ್ರೀಮತಿ ರಾಧಾರಾಣಿ ಮೇಲ್ನೋಟಕ್ಕೆ ನಮ್ಗೆ ಅನಿಸ್ಬೋದು ಇಲ್ಲೇನಪ್ಪಾ ಏನೋ ಒಂದು ರಾಸ ನೃತ್ಯ ನಡೀತಾ ಇದೆ, ಅಲ್ಲಿ ಏನೋ ಒಂದು ಪ್ರಣಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅದು ಸಾಮಾನ್ಯ ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಕಾಮ ತೃಷ್ಣೆಗಿಂತ ಅದು ತುಂಬಾ ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ಅಧ್ಯಾಯದಲ್ಲಿ ಆ ಕೃತಿಕರ್ತರು ಅವರು ಪ್ರಯತ್ನ ಪಟ್ಟಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದ್ ನಾನು ಹೇಳ್ಕೊಡೋದಾ? ಹೇಳಿ ಮಾತಾಜಿ. ಶ್ರೀ ಚೈತನ್ಯ ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ಬಾಲೋ ಅಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜ ವಿಲಾಸಿನಃ. ನಾನು ಹೇಳ್ಕೊಟ್ಮೇಲೆ ನೀವೆಲ್ಲಾನು ಹೇಳಿ.
ಶ್ರೀ ಚೈತನ್ಯ ಪ್ರಸಾದೇನ ಶ್ರೀ ಚೈತನ್ಯ ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ತದ್ರೂಪಸ್ಯ ವಿನಿರ್ಣಯಂ ಬಾಲೋ ಅಪಿ ಕುರುತೆ ಶಾಸ್ತ್ರಂ ಬಾಲೋಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜವಿಲಾಸಿನಃ ದೃಷ್ಟ್ವಾ ವ್ರಜವಿಲಾಸಿನಃ ಶ್ರೀ ಚೈತನ್ಯ ಪ್ರಸಾದೇನ ಶ್ರೀ ಚೈತನ್ಯ ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ತದ್ರೂಪಸ್ಯ ವಿನಿರ್ಣಯಂ ಬಾಲೋ ಅಪಿ ಕುರುತೆ ಶಾಸ್ತ್ರಂ ಬಾಲೋಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜವಿಲಾಸಿನಃ ದೃಷ್ಟ್ವಾ ವ್ರಜವಿಲಾಸಿನಃ ಶ್ರೀ ಚೈತನ್ಯ ಪ್ರಸಾದೇನ ಶ್ರೀ ಚೈತನ್ಯ ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ತದ್ರೂಪಸ್ಯ ವಿನಿರ್ಣಯಂ ಬಾಲೋಪಿ ಕುರುತೆ ಶಾಸ್ತ್ರಂ ಬಾಲೋಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜವಿಲಾಸಿನಃ ದೃಷ್ಟ್ವಾ ವ್ರಜವಿಲಾಸಿನಃ ಉಮಾದೇವಿ ಮಾತಾಜಿ, ಶ್ವೇತಾ ಮಾತಾಜಿ ಇಬ್ಬರು ಹೇಳಿ ಶ್ಲೋಕ. ಹೇಳ್ತೀನಿ ಮಾತಾಜಿ. ಒಟ್ಟಾಯ್ತು ಮಾತಾಜಿ, ಎಲ್ಲಿಗೆ ಈ ಸ್ಕ್ರೀನ್ ಹೊಟ್ಟೋಗಿತ್ತು ಮಾತಾಜಿ. ಆಯ್ತು. ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ಬಾಲೋಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜಾ ವಿಲಾಸಿನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ ಓದಿದ್ದೀರಾ? ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಚೈತನ್ಯ ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ಬಾಲೋಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜ ವಿಲಾಸಿನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾರ್ ಪುಟ್ಕಲ್ ಆಗಿದೆ, ಪ್ರಭಾವತಿ ಆಗಿದೆ. ಲಕ್ಷ್ಮೀ PM ಮಾತಾಜಿ, ಶ್ಲೋಕ ಭಾವಾರ್ಥ ಓದಿ, ಅನುವಾದ ಭಾವಾರ್ಥ. ಓದ್ತೀನಿ ಮಾತಾಜಿ. ಶ್ಲೋಕ 1. ಶ್ರೀ ಚೈತನ್ಯ ಪ್ರಸಾದೇನ ತದ್ರೂಪಸ್ಯ ವಿನಿರ್ಣಯಂ ಬಾಲೋಪಿ ಕುರುತೆ ಶಾಸ್ತ್ರಂ ದೃಷ್ಟ್ವಾ ವ್ರಜ ವಿಲಾಸಿನಃ. ಶ್ರೀ ಚೈತನ್ಯ ಪ್ರಸಾದೇನ, ಭಗವಾನ್ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ತತ್ ಅವರ ರೂಪಸ್ಯ ನಿಜ ಸ್ವಭಾವವನ್ನು ವಿನಿರ್ಣಯಂ ಪೂರ್ಣ ನಿಶ್ಚಯದಿಂದ ಬಾಲಃ ಮಗುವು ಅಪಿ ಕೂಡ ಕುರುತೆ ಮಾಡುತ್ತದೆ ಶಾಸ್ತ್ರಂ ಅಪೌರುಷ ಧರ್ಮ ಗ್ರಂಥಗಳು ದೃಷ್ಟ್ವಾ ನೋಡಿ ವ್ರಜವಿಲಾಸಿನಃ ವ್ರಜಭೂಮಿಯ ಲೀಲೆಗಳನ್ನು ಸವಿಯುತ್ತಿರುವವನು. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹವು ಕಾರಣವಾಗಿ ಒಂದು ಮೂರ್ಖ ಮಗುವು ಕೂಡ ವ್ರಜಭೂಮಿಯಲ್ಲಿ ಲೀಲಾಮಗ್ನನಾಗಿರುವ ಭಗವಾನ್ ಕೃಷ್ಣನು ಪರಮ ಪುರುಷನಾಗಿರುವ ಕಾರಣ ಅವನನ್ನು ನಾವು ಲೌಕಿಕರ ದೃಷ್ಟಿಕೋನದಿಂದ ಅಳೆಯುವ ಕಾಯಕಕ್ಕೆ ಒಳಪಡಿಸುವಂತಿಲ್ಲ. ಮೇಲೆ ಮಾಡ್ತೀರಾ ಮಾತಾಜಿ? ಅದು ಎತ್ತಿಟ್ಬಿಡ್ತೀನಿ. ಇದು ಬರ್ಲಿಲ್ಲ ಮಾತಾಜಿ. ಭಕ್ತರಲ್ಲದವರು ಇಲ್ಲಿಂದ ಇದೆ. ಹೌದು, ಅಲ್ಲಿಂದಲೇ ಓದಿ. ಭಕ್ತರಲ್ಲದವರು ಬೌದ್ಧಿಕ ಕಸರತ್ತುಗಳನ್ನು ಮಾಡಿ ಅವನನ್ನು ನೋಡದಂತೆ ತಡೆಯುವ ಹಕ್ಕನ್ನು ಅವನು ಕಾಯ್ದಿರಿಸಿಕೊಂಡಿದ್ದಾನೆ. ಈ ಮಾತು ಅಕ್ಷರಶಃ ನಿಜ. ಆದರೂ ಭಗವಂತ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದಾಗಿ ಒಂದು ಪುಟ್ಟ ಮಗುವು ಕೂಡ ಪರಮಪ್ರಭು ಕೃಷ್ಣನ ವೃಂದಾವನದ ಲೀಲೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಉಳ್ಳದ್ದಾಗಿರುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರೀನ ಮಾತಾಜಿ. ಹರೇ ಕೃಷ್ಣ. ಕಾಣ್ಲಿಲ್ಲ, ಇದು ಭಾವಾರ್ಥದ್ದು ಭಗವಾನ್ ಚೈತನ್ಯರ ಅದು ಕಾಣ್ಲಿಲ್ಲ. ಪರವಾಗಿಲ್ಲ. ಹರೇ ಕೃಷ್ಣ. ಸೊ ಇಲ್ಲಿ ಶ್ಲೋಕ 1 ಏನನ್ನ ಹೇಳ್ತಾ ಇದ್ದಾರೆ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು
ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹವು ಕಾರಣವಾಗಿ ಒಂದು ಮೂರ್ಖ ಮಗುವು ಕೂಡ ವ್ರಜಭೂಮಿಯಲ್ಲಿ ಲೀಲಾಮಗ್ನನಾಗಿರುವ ಭಗವಾನ್ ಕೃಷ್ಣನ ನಿಜ ಸ್ವಭಾವವನ್ನು ವರ್ಣಿಸಿ ಹೇಳಬಲ್ಲದು ಅಂತ ಹೇಳ್ತೇನೆ. ನೋಡಿ, ಒಂದು ಮಗು ಸಹ ಆ ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಹೇಳ್ಬೋದು, ಅಂದ್ರೆ ಭಗವಂತನ ಬಗ್ಗೆ ವರ್ಣನೆಯನ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ವರ್ಣನೆ ಹೇಗಿರುತ್ತೆ? ಬಾಲಿಶವಾಗಿ ಇರೋದಿಲ್ಲ. ಆ ವರ್ಣನೆ ಧರ್ಮ ಗ್ರಂಥದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಭಗವಂತನ ಬಗ್ಗೆ, ಅದೇ ತರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು? ಒಂದು ಚಿಕ್ಕ ಮಗುಗೆ ಆ ಕೃಷ್ಣನ ಬಗ್ಗೆ ಧರ್ಮ ಗ್ರಂಥದಲ್ಲಿ ಇರೋ ತರನೇ ಕೃಷ್ಣನನ್ನ ವರ್ಣಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಸಾಧ್ಯ? ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಮಗುವಿನ ಮೇಲೆ. ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ನೋಡಿ, ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಅಷ್ಟು ಅಪಾರವಾಗಿದೆ ಅಲ್ವಾ? ಅದಕ್ಕೇನೆ ಚೈತನ್ಯ ಮಹಾಪ್ರಭುಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಶ್ಲೋಕ ಏನದು? ಯಾರಾದ್ರೂ ಹೇಳ್ತೀರಾ? ಚೈತನ್ಯ ಮಹಾಪ್ರಭುಗಳಿಗೆ ಏನಂತ ಹೇಳ್ತೀವಿ ನಾವು? ಶ್ಲೋಕ, ಯಾವ ಶ್ಲೋಕವನ್ನ ಹೇಳ್ತೀವಿ ಅವರನ್ನ ಸ್ತುತಿ ಮಾಡ್ಬೇಕಂತಂದ್ರೆ? ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಅದು ಬಿಟ್ಟು ಇನ್ಯಾವ್ದು ಹೇಳ್ತೀವಿ ನಾವು? ಪ್ರಸಾದವನ್ನ ಭಗವಂತನಿಗೆ ಅರ್ಪಿಸ್ಬೇಕಾದ್ರೆ, ನಾವು ನೈವೇದ್ಯ ಮಾಡ್ಬೇಕಾದ್ರೆ ಹೇಳ್ತೀವಿ. ಅದು ಕ್ಲೂ ಕೊಡ್ತಾ ಇದ್ದೀನಿ. ಗೋವಿಂದ. ಇಲ್ಲ ಇಲ್ಲ, ಅದಲ್ಲ. ಬ್ರಾಹ್ಮಣ ವೈಷ್ಣವಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ರಿಷೆ ನಮೋ ನಮಃ. ಪ್ರದಾಯತೆ. ಹೇಳಿ ಮಾತಾಜಿ, ಫುಲ್ ಮಾಡಿ. ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ರಿಷೆ ನಾಮ್ನೆ ಗೌರತ್ರಿಷೆ ನಮೋ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಏನ್ ಕೊಡ್ತಾ ಇದ್ದಾರೆ ಅವರು? ಕೃಷ್ಣನ ಆ ಪ್ರೇಮವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆನೆ ಬರ್ತಾ ಇರೋದು. ಅದಕ್ಕೋಸ್ಕರನೇ ಅದ್ವೈತಾಚಾರ್ಯರು ಕರೆದಿದ್ದು. ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಗವಂತನಿಗೆ ಅಷ್ಟೇನೆ ಸಾಧ್ಯ. ಅದಕ್ಕೋಸ್ಕರ ನೀವು ಬನ್ನಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ಅವರು ಕೃಷ್ಣ ಪ್ರೇಮವನ್ನ ಕೊಡ್ತಿದ್ದಾರೆ. ಎಲ್ಲದಕ್ಕಿಂತ ತುಂಬಾ ಉತ್ಕೃಷ್ಟವಾದದ್ದು ಕೃಷ್ಣ ಪ್ರೇಮ ಅಲ್ವಾ? ಸೊ ನಮ್ಗೆ ಇವಾಗ ಏನಾದ್ರು ಕೇಳ್ಕೊಳ್ಳಿ ನೀವು ಭಗವಂತನಿಗೆ ಅಂದ್ರೆ, ನಮ್ಗೆ ಇಷ್ಟ ದಿವಸ ಗೊತ್ತಿರ್ಲಿಲ್ಲ ಅಲ್ವಾ? ನಾವು ಈ ಭೌತಿಕ ವಸ್ತುಗಳನ್ನ ಕೇಳ್ಕೊತಾ ಇದ್ವಿ ಅಲ್ವಾ? ನಮ್ಗೆ ಒಂದ್ ಚೆನ್ನಾಗಿ ಅಂದ್ರೆ ಒಂದ್ ಮನೆ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಅಥವಾ ಏನೋ ಒಂದು ವಿದ್ಯೆ ಬೇಕು, ನನ್ಗೆ ಚೆನ್ನಾಗಿರೋ ಗಂಡ ಸಿಗ್ಬೇಕು, ಈ ತರ ಭೌತಿಕವಾಗಿ ನಾವು ಕೇಳ್ಕೊತಾ ಇದ್ವಿ. ನಮಗ್ ಗೊತ್ತೇ ಇರ್ಲಿಲ್ಲ ಶ್ರೇಷ್ಠವಾದದ್ದು ಏನು, ಏನನ್ನ ಕೇಳ್ಕೊಬೇಕಂತಾನೆ ಗೊತ್ತಿರ್ಲಿಲ್ಲ. ಸೊ ಅದನ್ನ ಬಿಟ್ರೆ ನಾವ್ ಏನನ್ನ ಕೇಳ್ಕೊತಿದ್ವಿ? ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಪ್ಪ ನಮ್ಗೆ, ನಾವು ಈ ದೇಹವನ್ನ ಬಿಟ್ಮೇಲೆ ಅಂತ ಅನ್ಕೋತಿದ್ವಿ. ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ವಾ? ಸ್ವರ್ಗಕ್ಕೆ ಹೋದ್ರೂ ಸಹ ನಾವು ವಾಪಸ್ ಬರ್ತೀವಿ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ? ಉನ್ನತ ಲೋಕಕ್ಕೆ ಹೋದ್ರೂ ವಾಪಸ್ ಬರ್ತೀವಿ ಅಂತ ಗೊತ್ತಿರ್ಲಿಲ್ಲ. ಆ ಭಗವಂತನಲ್ಲಿ ಐಕ್ಯ ಆಗ್ಬಿಡ್ಬೇಕು ಅಂತ ಅನ್ಕೋತಾ ಇದ್ವಿ ಅಲ್ವಾ? ಜ್ಯೋತಿ, ಇವಾಗ ನಾವು ಫಿಲಮಲ್ಲಿ ಏನಾದ್ರು ತೋರಿಸಿದ್ರೆ ಒಂದು ಜ್ಯೋತಿ, ಒಂದು ಸತ್ತೋಗ್ತಾ ಇರೋ ವ್ಯಕ್ತಿಯ ದೇಹದಿಂದ ಜ್ಯೋತಿ ಬಂದು ಅದು ಭಗವಂತನಲ್ಲಿ ಲೀನ ಆದ್ರೆ, ನಾನು ಸಹ ಇದೇ ತರ ಲೀನ ಆಗ್ಬಿಡ್ಬೇಕಪ್ಪ ಅನ್ಕೊಂತಿದ್ವಿ. ನಮ್ಗೆ ಗೊತ್ತೇ ಇರ್ಲಿಲ್ಲ ಅದೆಲ್ಲನೂ ಅಲ್ವಾ? ಸೊ ಅದೇ ಶ್ರೇಷ್ಠ ಅನ್ಕೊಂಡಿದ್ವಿ. ಈಗ್ಲೇ ನಮ್ಗೆ ಗೊತ್ತಾಗಿರೋದು ಆ ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕು, ಭಗವಂತನ ಸೇವೆಯನ್ನ ಮಾಡಿ ಆ ಭಗವಂತನ ಪ್ರೇಮವನ್ನ ನಾವು ಪಡ್ಕೋಬೇಕು. ಅಂದ್ರೆ ಭಗವಂತನ ಪ್ರೇಮ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಈಗ. ಅದಕ್ಕೆ ನಮ್ಗೆ ಹೋಲಿಸ್ತಾರೆ ಅಂದ್ರೆ ಹತ್ತತ್ರ ಆ ಭಗವಂತನ ಪ್ರೇಮಕ್ಕೆ ಹೋಲಿಕೆ ಕೊಡ್ಲಿಕ್ಕೆ ಯಾವ್ದು ಇಲ್ಲ ನಮ್ಗೆ. ಯೂಶಲಿ ನಾವು ಏನಾದ್ರೂ ಹೋಲಿಕೆಯನ್ನು ಕೊಡ್ಲಿಕ್ಕೆ ಈ ಭೌತಿಕದಲ್ಲಿ ಇರೋದನ್ನ ನಾವು ಹೋಲಿಕೆ ಕೊಡ್ತೀವಿ. ಆ ಭಗವಂತನ ಕಣ್ಣುಗಳನ್ನ ನಾವು ಕಮಲಕ್ಕೆ ಹೋಲಿಸ್ತೀವಿ, ಆ ಕಮಲ ದಳಕ್ಕೆ ಹೋಲಿಸ್ತೀವಿ. ಆದ್ರೆ ಆಚಾರ್ಯರು ಹೇಳ್ತಾರೆ, ನಮ್ಗೆ ಆ ಭಗವಂತನನ್ನ ನಾವು ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋದಾಗ, ನಾವು ಗೋಲಕ ವೃಂದಾವನದಲ್ಲಿ ನೋಡಿದಾಗ ನಮ್ಗೆ ನಾಚಿಕೆ ಆಗತ್ತಂತೆ. ಇದೇನಿದು, ನಾನು ಆ ಭಗವಂತನ ಕಣ್ಣುಗಳನ್ನ ಆ ಕಮಲದ ದಳಕ್ಕೆ ಹೋಲಿಸ್ತಿದ್ನಲ್ಲ, ಇದು ಇಷ್ಟು ಅದ್ಭುತವಾಗಿದೆಯಲ್ಲ, ಅದಕ್ಕೆ ಹೋಲಿಕೆಗೆ ಯಾವುದೂ ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಅಂತ ನಮ್ಗೆ ಅನ್ಸುತ್ತಂತೆ. ನಮ್ಗೆ ನಾಚಿಕೆ ಆಗತ್ತಂತೆ. ಸೊ ಅದೇ ತರನೇ ಹರೇ ಕೃಷ್ಣ. ಸೊ ಆ ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳಿಗೆ ಮಾತ್ರನೇ ಸಾಧ್ಯ. ಮತ್ತೆ ಅವರ ಕೃಪೆ, ಅವರು ಮಹಾವದನ್ಯಾಯ, ಮತ್ತೆ ಎಲ್ಲರಿಗೂ ಸಹ ಅವರು ಉದ್ಧಾರ ಮಾಡ್ಲಿಕ್ಕೆ ಬಂದಿರೋದು. ನಾವು ನೋಡಿದ್ವಿ ಜಗಾಯ್ ಮದಾಯ್ ಅಲ್ವಾ? ಅವ್ರ ಎಂತಹ ಜನಗಳು ಅಲ್ವಾ? ಅವರು ಯಾವುದೋ ಒಂದು ಶ್ರೇಷ್ಠ ವ್ಯಕ್ತಿಗಳಲ್ಲ, ಅವ್ರಿಗೆ ಒಂದು ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆ, ಅಂತವ್ರಿಗೆ ಕೃಷ್ಣ ಪ್ರೇಮವನ್ನ ಕೊಟ್ಟಿದ್ದಾರೆ ಅಲ್ವಾ ಚೈತನ್ಯ ಮಹಾಪ್ರಭುಗಳು. ಮತ್ತೆ ಅವರ ಆ ಒಂದು ಆಪ್ತ ವಲಯದಲ್ಲಿ ಯಾರಿದಾರೋ ಅವರೆಲ್ಲರನ್ನು ಸಹ ಅಂದ್ರೆ ಆ ಪತಿತರನ್ನ ನೋಡಿ ಅವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ತಾರೆ. ಸೊ ನಮ್ಗೆ ಭಗವದ್ಗೀತೆಯಲ್ಲಿ ನಮಗ್ ಗೊತ್ತಿರೋ ಹಾಗೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಆದೇಶವನ್ನ ಕೊಡ್ತಾರೆ ನಮ್ಗೆ. ಏನ್ ಆದೇಶವನ್ನ ಕೊಡ್ತಾರೆ ಅವರು? ಯಾರಿಗಾದ್ರೂ ಗೊತ್ತಿದ್ಯಾ? ಸೊ ನಾವ್ ಎಂತವ್ರಿಗೆ ಮಾತ್ರನೇ ಈ ಒಂದು ಭಗವಂತನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ಎಂತವ್ರಿಗೆ ತಿಳಿಸ್ಕೊಡ್ದು ಅಂತ ಹೇಳ್ತಾರೆ? ಸೊ ಎಂತವ್ರಿಗೆ ತಿಳಿಸ್ಕೊಡ್ದು ಅಂತ ಹೇಳ್ತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ? ಭಗವಂತನ ಭಕ್ತರಲ್ಲದವರಿಗೆ.
ಭಕ್ತರಲ್ಲದವರಿಗೆ ಮತ್ತೆ ನನ್ನನ್ನ ಕಂಡ್ರೆ ಯಾರಿಗೆ ದ್ವೇಷ ಇರುತ್ತೆ, ಅಸೂಯೆ ಇರುತ್ತೆ, ಮತ್ತೆ ಯಾರು ಆ ತಪಶ್ಚರ್ಯವನ್ನೇ ಮಾಡೋದಿಲ್ಲ, ಯಾರು ಭಕ್ತಿಯನ್ನೇ ಮಾಡೋದಿಲ್ಲ ಅಲ್ವಾ, ಮತ್ತೆ ಸೇವೆಯನ್ನ ಯಾರು ಮಾಡೋದಿಲ್ಲ, ಮತ್ತೆ ನನ್ನನ್ನ ನೋಡಿದ್ರೆ ಯಾರಿಗೆ ಈರ್ಷ್ಯೆ ಅಥವಾ ಅಸೂಯೆ ಇರುತ್ತೋ ಅಂತವ್ರಿಗೆ ನೀವ್ ಹೇಳ್ಕೊಡ್ದು ಈ ಒಂದು ನನ್ನ ಬಗ್ಗೆ ಹೇಳ್ಕೊಡ್ದು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಇವಾಗ ನೋಡ್ತಾ ಇದ್ರೆ ನಾವಿವಾಗ ನಮ್ಗೆ ಇವಾಗ ಏನ್ ಆದೇಶ ಕೊಡ್ತಾ ಇದ್ದಾರೆ ಎಲ್ಲರೂನು, ಈಗ ನಮ್ಮ ಗುರುಗಳೆಲ್ಲಾನು ಏನು ಆದೇಶ ಕೊಡ್ತಾ ಇದ್ದಾರೆ, ಅಥವಾ ಚೈತನ್ಯ ಮಹಾಪ್ರಭುಗಳೇ ಆಗ್ಲಿ ಏನು ಆದೇಶ ಕೊಟ್ಟಿದ್ದಾರೆ ನಮ್ಗೆ, ಯಾರೇ ಸಹ ಕೃಷ್ಣ ಉಪದೇಶ, ಯಾರನ್ನೇ ನೋಡ್ಲಿ, ಯಾರ ಸಂಪರ್ಕದಲ್ಲಿ ಬಂದ್ರು ಸಹ ನೀವು ಕೃಷ್ಣನ ಉಪದೇಶವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಹಾಗಾದ್ರೆ ನಾವ್ ಇವಾಗ ಕೃಷ್ಣನ ಮಾತನ್ನ ಧಿಕ್ಕರಿಸ್ತಾ ಇದೀವ ನಾವು. ಇವಾಗ ನಮಗ್ ಗೊತ್ತೇ ಇಲ್ಲ ಬೇರೆಯವರು ಅವ್ರಿಗೆ ಭಗವಂತನ ಬಗ್ಗೆ ಈರ್ಷ್ಯೆ ಇದ್ಯಾ, ಅವ್ರಿಗೆ ಭಕ್ತಿ ಮಾಡ್ತಾರಾ, ನಾವ್ ಏನನ್ನು ನಾವು ಯೋಚನೆ ಮಾಡ್ತಿಲ್ಲ ಅಲ್ವಾ. ನಾವು ಭಗವದ್ಗೀತೆ ಬಗ್ಗೆ ನಾವು ಮಾಹಿತಿಯನ್ನ ಅವ್ರಿಗೆ ಕೊಡ್ತಾ ಇದೀವಿ, ವಾಟ್ಸಪ್ ಅಲ್ಲಿ ಅವ್ರಿಗೆ ಮೆಸೇಜ್ ಅನ್ನ ಕಳಿಸ್ತಿದೀವಿ, ಸಂದೇಶಗಳನ್ನ ನಾವು ಕಳಿಸ್ತಾ ಇದೀವಿ ಅಲ್ವಾ. ಸೊ ಅಂದ್ರೆ ಹೇಗೆ ಸಾಧ್ಯ ಇದು, ಹೇಗಾಯ್ತು? ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಮಾತಾಜಿ, ಗೊತ್ತುಪಡಿಸೋದೇ ನಮ್ಮ ಮುಖ್ಯ ಗುರಿ ಆಗಿರುತ್ತಲ್ಲ, ತಿಳುವಳಿಕೆ ಕೊಡೋದೆ. ಮತ್ತೆ ನಮ್ಗೆ ಇರೋದಿಲ್ಲ. ಕರೆಕ್ಟ್ ಮಾತಾಜಿ. ಮತ್ತೆ ಈ 10 ಅಪರಾಧಗಳನ್ನ ನಾವು ಬೆಳಗ್ಗೆ 4:15 ಗಂಟೆಯಲ್ಲಿ ನಾವು ಮಂಗಳಾರತಿ ಆದ್ಮೇಲೆ ಕೊನೆಯದಲ್ಲಿ ನಾವು 10 ಅಪರಾಧಗಳನ್ನ ಹೇಳ್ತೀವಿ. ಅದ್ರಲ್ಲಿ ನಾವು ಕೊನೆಯ ಅಪರಾಧ ಕೊನೆದಕ್ಕಿಂತ ಮುಂಚೆದು ಅಂದ್ರೆ 9ನೇ ಅಪರಾಧ ಏನಂತ ಹೇಳ್ತೀವಿ ನಾವು? ಯಾರಿಗೆ ಏನಂತ ಹೇಳ್ತೀವಿ? ಯಾರಿಗೆ ಭಗವಂತನ ಬಗ್ಗೆ ನಂಬಿಕೆ ಇರೋದಿಲ್ವೋ ಅವ್ರಿಗೆ ನಾವು ಈ ಭಗವಂತನ ಭಕ್ತಿ ಬಗ್ಗೆ ನಾವು ಹೇಳ್ಕೊಡ್ದು ಅಂತಾನೆ ನಾವು ಹೇಳ್ತೀವಿ, ನಾಟ್ ಟು ಇನ್ಸ್ಟ್ರಕ್ಟ್ ಎ ಪರ್ಸನ್ ಅಲ್ವಾ, ನಾವ್ ಹೇಳ್ತೀವಿ, ನಾವ್ ಅವ್ರಿಗೆ ಹೇಳ್ಕೊಡ್ದು ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಆದ್ರೂನು ಸಹ ನಮ್ಗಿಲ್ಲಿ ನಾವೆಲ್ಲರಿಗೂ ಸಹ ಭಕ್ತಿ ಎಲ್ಲರಿಗೂ ಇದು ಸಿಗ್ಲಿ, ಪ್ರತಿಯೊಬ್ಬರಿಗೂ ಸಹ ಸಿಗ್ಲಿ. ಈ ಜಗತ್ತಿನಲ್ಲಿರುವಂತಹ ಒಂದು ಮೂಲೆಯಲ್ಲಿರುವಂತಹ ಹಳ್ಳಿಗಳಲ್ಲೂ ಸಹ ಈ ಒಂದು ಹರಿನಾಮ ಅದು ಎಲ್ಲರಿಗೂ ತಲುಪೋ ತರ ಆಗ್ಲಿ ಅಂತ ನಾವ್ ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ ಅಲ್ವಾ. ಹೇಗೆ ಸಾಧ್ಯ ಆಯ್ತಿದು? ಹಾಗಾದ್ರೆ ಕೃಷ್ಣನ ಮಾತನ್ನ ನಾವು ಆದೇಶವನ್ನೇ ಧಿಕ್ಕರಿಸ್ತಾ ಇದೀವಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ ಅಂತಂದ್ರೆ, ಭಗವಂತನ ಭಕ್ತರು ಇನ್ನ ದಯಾಮಯರು ಅಂತ ಹೇಳ್ತಿದ್ದಾರೆ. ಭಗವಂತನ ಭಕ್ತರು ಇನ್ನ ದಯಾಮಯರು. ಅದಕ್ಕೇನೆ ಇಲ್ಲಿ ಭಗವಂತ ಅವರು ಭಕ್ತನಾಗಿ ಬಂದಿದ್ದಾರೆ. ಭಕ್ತನಾಗಿ ಬಂದು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಈ ಒಂದು ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಧಾರೆ ಏರ್ಲಿಕ್ಕೆ ಅವರು ಬಂದಿದ್ದಾರೆ. ಅದೇ ತರನೇ ನೋಡಿ ಇಲ್ಲಿ ಒಂದು ಮಗು ಅಲ್ವಾ, ಆ ಮಗುವಿಗೂ ಸಹ ಇವಾಗ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಕ್ಕಿದ್ರೆ ಆ ಮಗುನು ಸಹ ಆ ಬೃಂದಾವನದಲ್ಲಿ ಇರುವಂತಹ ಆ ವ್ರಜಭೂಮಿಯಲ್ಲಿ ಲೀಲೆಯನ್ನ ಮಾಡ್ತಾ ಇರುವಂತಹ ಭಗವಂತನ ಲೀಲೆಗಳನ್ನ, ಭಗವಂತನ ನಾಮ ರೂಪ ಗುಣ ಲೀಲೆ ಎಲ್ಲವನ್ನು ಸಹ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಅದು ಬಾಲಿಶವಾಗಿ ಅಲ್ಲ, ಆ ಧರ್ಮ ಗ್ರಂಥದಲ್ಲಿ ವರ್ಣನೆ ಮಾಡಿರೋ ತರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದು. ಸೊ ಭಾವಾರ್ಥದಲ್ಲೂ ಸಹ ನಮ್ಗೆ ಕೃಷ್ಣ ಗೋಸ್ವಾಮಿ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ, ಭಗವಾನ್ ಚೈತನ್ಯರ ಅವ್ಯಾಜ, ಅದಕ್ಕೆ ಕಾರಣನೇ ಇಲ್ಲ. ಇವಾಗ ನಾನ್ ಯಾರಿಗಾದ್ರೂ ಒಂದು ಸಹಾಯ ಮಾಡ್ಬೇಕು ಅಥವಾ ಏನನ್ನೇ ಮಾಡ್ಬೇಕಂದ್ರೆ ಒಂದು ಕಾರಣ ಇರುತ್ತೆ ನನಗೆ ಅಲ್ವಾ. ಅವರಿಂದ ನನ್ಗೆ ಏನಾದ್ರೂ ಸಿಗುತ್ತಾ ಮುಂದೆ, ಅಥವಾ ಅವ್ರು ನನ್ನನ್ನ ಹೊಗಳ್ಳಿ, ಅಥವಾ ನನಗೇನೋ ಒಂದು ಪುಣ್ಯ ಸಿಗ್ಲಿ, ಅಥವಾ ಏನೋ ಒಂದು ಕಾರಣ ಇರುತ್ತೆ, ಅಥವಾ ನನ್ನನ್ನ ಗುರ್ತಿಸೋ ತರ ಆಗ್ಲಿ, ನನ್ನನ್ನು ಯಾವಾಗ್ಲೂ ನಾಪಿಸ್ಕೊಳೋ ತರ ಆಗ್ಲಿ ಇವ್ರ ಜೀವನ ಪೂರ್ತಿ, ಅಥವಾ ಏನೋ ಒಂದು ಆಸೆಯಿಂದ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ. ಆದ್ರೆ ಇಲ್ಲಿ ಭಗವಂತನ ಭಕ್ತರೇ ಆಗ್ಲಿ ಅವ್ರು ಯಾವಾಗ್ಲೂ ಆ ಅವ್ಯಾಜ ಕರುಣೆನ ತೋರ್ತಾರೆ. ಯಾವುದೇ ಒಂದು ಕಾರಣ ಇರೋದಿಲ್ಲ ಅವರು ನಮ್ಗೆ ಕರುಣೆನ ತೋರ್ಲಿಕ್ಕೆ. ಸೊ ಯಾರಿಗೆ ಈ ತರ ಅವ್ಯಾಜ ಅನುಗ್ರಹಕ್ಕೆ ಪಾತ್ರವಾಗಿರ್ತಾರಲ್ಲ ಅಂತ ವ್ಯಕ್ತಿಗೆ ಮಾತ್ರನೇ ಈ ಶ್ಲೋಕದ ಅರ್ಥವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರೆ. ಭಗವಾನ್ ಕೃಷ್ಣನು ಪರಮ ಪುರುಷನಾಗಿರುವ ಕಾರಣ ಅವನನ್ನು ನಾವು ಲೌಕಿಕರ ದೃಷ್ಟಿಕೋನದಿಂದ ಅಳೆಯುವ ಕಾಯಕಕ್ಕೆ ಒಳಪಡಿಸುವಂತಿಲ್ಲ ಅಲ್ವಾ. ನೋಡಿ ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾರೆ, ಕಣದಲ್ಲೂ ಅವರು ಇದ್ದಾರೆ, ಅಣು ರೇಣು ತೃಣ ಕಾಸದಲ್ಲಿದ್ದಾರೆ ಅಲ್ವಾ. ಮಗುಗೇನಾದ್ರೂ ಈ ವಿಷಯ ಹೇಳಿದ್ರೆ, ಅಮ್ಮ ನೀನ್ ಹಿಂಗೆ ಹೇಳ್ತಾ ಇದೀಯಾ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಕಾಣ್ತಾನೆ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಸುಳ್ಳು ಹೇಳ್ತಾ ಇದೀಯಮ್ಮ ನೀನು ಅಂತ ಹೇಳ್ತಾರೆ ಅಲ್ವಾ. ಭಗವಂತ ಅವರು ಆಧ್ಯಾತ್ಮಿಕ ಅಲ್ವಾ. ನಾವು ಈ ಭೌತಿಕ ದೇಹವನ್ನ, ಭೌತಿಕ ಕಣ್ಣುಗಳನ್ನ, ಆ ಭೌತಿಕ ಭಾವನೆಗಳನ್ನ, ಭೌತಿಕ ಮೆದುಳನ್ನ ಹೊಂದಿದೀವಿ ಅಲ್ವಾ. ಇಂತಹ ಒಂದು ಭೌತಿಕ ಶಕ್ತಿಯಿಂದ ಆ ಆಧ್ಯಾತ್ಮಿಕವನಾದಂತಹ ಭಗವಂತನ ನಾವು ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಈ ಯಾವುದೇ ವಿಷಯನೇ ಆಗ್ಲಿ ನಾವು ಭಗವಂತನ ಬಗ್ಗೆ ಹೇಳೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಆ ಭಗವಂತನ ಕೃಪೆ ಅನ್ನೋದು ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಕ್ತರಲ್ಲದವರು ಬೌದ್ಧಿಕ ಕಸರತ್ತುಗಳನ್ನ ಮಾಡಿ ಅವನನ್ನು ನೋಡದಂತೆ ತಡೆಯುವ ಹಕ್ಕನ್ನ ಅವನು
ಕಾಯ್ದಿರಿಸಿಕೊಂಡಿದ್ದಾನೆ ಅಲ್ವಾ. ಸೊ ಭಗವಂತ ಯಾವುದಕ್ಕೂ ಒಲಿಯೋದಿಲ್ಲ, ನಾವು ತಿಳ್ಕೊಂಡಿದೀವಿ ಅಲ್ವಾ. ಯಜ್ಞ, ದಾನ, ತಪ, ವೇದಾಧ್ಯಯನ ಏನನ್ನ ಮಾಡಿದ್ರು ಸಹ ಭಗವಂತ ಒಲಿಯೋದಿಲ್ಲ ನಮ್ಗೆ ಅಲ್ವಾ. ಭಗವಂತ ಒಲಿಯೋದೇ ಒಂದೇ ಒಂದಕ್ಕೆ, ಭಕ್ತಿಗೆ ಮಾತ್ರನೇ. ಭಕ್ತಿಯಿಂದ ಮಾತ್ರ ನಾವು ಅವನನ್ನ ಒಲಿಸ್ಕೋಬಹುದು. ನಾವು ನೋಡಿದ್ವಿ ಅಲ್ವಾ, ಒಂದೇ ಒಂದು ಪತ್ರವನ್ನ, ಅವರು ತುಳಸಿ ಪತ್ರೆಯನ್ನ ಅವರು ಭಕ್ತಿಯಿಂದ ಹಾಕಿದಕ್ಕೆ ಭಗವಂತ ತನ್ನನ್ನೇ ತಾನೇ ಕೊಟ್ಕೊಂಡ್ಬಿಟ್ಟ ಅಲ್ವಾ. ಗೋಪಿಕಾಸ್ತ್ರೀಯರಿಗೂ ಅಷ್ಟೇ ಭಗವಂತ ಅವ್ರು ಹೇಳ್ತಾರೆ, ನನಗೆ ಅವ್ರು ತೋರಿಸ್ತಿರೋ ಪ್ರೀತಿಗೆ ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಪ್ರತಿಯಾಗಿ ಅಂತ ಹೇಳ್ತಾರೆ ನೋಡಿ. ಅದನ್ನ ರಿಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಆ ಪ್ರೀತಿಗೆ. ಸೊ ಅದಕ್ಕೆ ಭಗವಂತನೇ ಬೇರೆಯವ್ರಿಗೆ ಭೌತಿಕವಾಗಿ ಯಾರಾದ್ರೂ ಕಸರತ್ ಮಾಡ್ತಿದ್ರೆ ಭಗವಂತನನ್ನ ತಿಳ್ಕೊಳ್ಳೋಣಂತೆ ಅಂತ ಹೇಳ್ಬಿಟ್ಟು, ನಾನು ನೋಡೋಣಂತೆ, ನಾನು ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾನು ಕಂಡಿಡಿತೀನಿ ಅದರಿಂದ ನೋಡೋಣ ಅಂತಂದ್ರೆ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವಂತ ಆ ಒಂದು ಹಕ್ಕನ್ನ ಅವ್ರು ಕಾಯ್ದಿರಿಸ್ಕೊಂಡಿದ್ದಾರೆ. ಸೊ ಅವರನ್ನ ನೋಡ್ಲಿಕ್ಕೆ ನಮ್ಗೆ ಆ ಒಂದು ಆಧ್ಯಾತ್ಮಿಕ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ ಅಲ್ವಾ, ಆ ಪ್ರೇಮ ಪೂರಿತ ಕಣ್ಣುಗಳನ್ನ, ಪ್ರೇಮ ಅನ್ನೋ ಒಂದು ಕಾಡಿಗೆಯನ್ನ ನಾವು ಹಾಕೊಂಡ್ರೆ ಅಷ್ಟೇ ನಮ್ಮ ಕಣ್ಣುಗಳಿಗೆ, ಅವಾಗ ಮಾತ್ರನೇ ಭಗವಂತ, ಎಲ್ಲಾ ಕಡೆ ಇರುವಂತಹ ಭಗವಂತ ನಮ್ಗೆ ಕಾಣಿಸ್ಕೊತಾನೆ, ಪ್ರಕಟಗೊಳ್ತಾನೆ ಅಲ್ವಾ. ಸೊ ಅದಕ್ಕೇನೆ ನಮ್ಗೆ ಕೃಷ್ಣನ ಆವಿರ್ಭಾವ ಸಮಯದಲ್ಲೂ ಸಹ ನಮ್ಗೆ ಆಚಾರ್ಯರು ಅದನ್ನೇ ಹೇಳ್ತಾರೆ. ಸೊ ಕೃಷ್ಣ ದೇವಕಿಯ ಗರ್ಭದಲ್ಲಿ ಅವನು ಕಾಣಿಸ್ಕೊಂಡ ಅಂತ ಅಲ್ವಾ, ದೇವಕಿಯ ಗರ್ಭಕ್ಕೆ ಬಂದ ಅಂತ. ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದ್ರೆ ದೇವಕಿಯ ಗರ್ಭದಲ್ಲಿನೂ ಸಹ ಇದ್ದಾನೆ ಅಂತ ಅಂದ್ರೆ ಆ ಸಮಯದಲ್ಲಿ ಅವನು ಪ್ರಕಟಗೊಳ್ತಾನೆ ಅಷ್ಟೇನೆ ಅಲ್ವಾ. ಭಗವಂತ ಏನನ್ನೋ ಮಾಡೋದ್ ಬೇಕಾಗಿಲ್ಲ, ಅವ್ರು ಎಲ್ಲಾ ಕಡೆ ಇದ್ದಾರೆ. ಆ ಒಂದು ಸಂದರ್ಭಕ್ಕೆ ಅವರಲ್ಲಿ ಪ್ರಕಟಗೊಳ್ತಾರೆ. ಇವಾಗ ನಾವು ಸಹ ಆ ಭಕ್ತಿಯಲ್ಲಿ ನಾವು ಪರಿಪೂರ್ಣತೆಯನ್ನು ಪಡೆದ್ರೆ ನಮ್ಮ ಮುಂದೆ ಅವ್ರು ಕಾಣಿಸ್ಕೋತಾರೆ, ಅವ್ರು ಇದ್ದಾರೆ, ಅವ್ರು ಕಾಣಿಸ್ಕೋತಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಾತು ಅಕ್ಷರಶಃ ನಿಜ. ಆದರೂ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ಒಂದು ಪುಟ್ಟ ಮಗು ಸಹ ಈ ಭಗವಂತನ, ಆ ಕೃಷ್ಣನ ವೃಂದಾವನದ ಲೀಲೆಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಅದಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 2. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಸೊ ಎಲ್ಲರೂ ಹೇಳಿ. ನಿಮ್ಗೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಈ ಶ್ಲೋಕ, ಆದ್ರೆ ನಾವು ಎಷ್ಟು ಸತಿ ಇದು ಹೇಳ್ಕೊಂಡು ನಾವು ಈ ಪಂಚತತ್ವಕ್ಕೆ ನಾವು ನಮನಗಳನ್ನ ಅರ್ಪಿಸರೂ ಸಹ ಕಡಿಮೆನೇನೆ. ಜಯ ಜಯ ಶ್ರೀ ಚೈತನ್ಯ ಜಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಓದಿ ಮತ್ತೆ. ಹರೇ ಕೃಷ್ಣ. ಗ್ಯಾಲಕ್ಸಿ M06 ಮಾತಾಜಿ ಇದು ಹಂಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ ಮಾತಾಜಿ, ಇದು ಮಾಮೂಲಿ ಇದೆ ಅಂತ. ಮಾಮೂಲಿ. ಶ್ಲೋಕ 3ಕ್ಕೆ ಹೇಳ್ತಾ ಇದ್ದಾರೆ ಚೈತನ್ಯ ಅಂದ್ರೆ ಒಂದು ಶ್ಲೋಕದ ಅರ್ಥ ಏನು ಅಂತಂದ್ರೆ ಎಲ್ಲರಿಗೂ ಸಹ ಇಲ್ಲಿ ಜಯಕಾರವನ್ನ ಮಾಡ್ತಾ ಇದ್ದಾರೆ. ನೋಡಿರೋ ಹಾಗೆ ಹರೇ ಕೃಷ್ಣ. ಮ್ಯೂಟ್ ಮಾಡಿ ಅಂಬಿಕಾ ಮಾತಾಜಿ. ನಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿ ನಾವು ಇಲ್ಲಿ ತನಕ 3 ಚಾಪ್ಟರ್ ಅನ್ನ ಓದಿದೀವಿ. ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಸಹ ಎಷ್ಟು ಪದೇ ಪದೇ ನಮಸ್ಕಾರ ಮಾಡ್ತಾರೆ. ಇವಾಗ ನಾವು ನಾವು ತಿಳ್ಕೊಂಡಿರೋ ಹಾಗೇನೆ ಷಡ್ಗೋಸ್ವಾಮಿಗಳನ್ನು ಅಷ್ಟನ್ನೇ ಪ್ರತಿದಿನ ಅವರು ಭಗವಂತನ ಭಕ್ತರಿಗೆ ಸಾವಿರಾರು ನಮಸ್ಕಾರಗಳನ್ನ ಅವ್ರು ಅರ್ಪಿಸ್ತಾ ಇದ್ದಾರೆ. ಸೊ ಇವಾಗ ನಾವು ಅವರಿಂದ ನೋಡಿ ನಾವು ಕಲ್ತ್ಕೋಬೇಕಾಗತ್ತೆ. ಸೊ ನಾವ್ ಎಷ್ಟು ಆ ಭಗವಂತನ ಭಕ್ತರಿಗೆ ನಮಸ್ಕಾರವನ್ನ ಮಾಡಿದ್ರೆ ನಾವು ಅಷ್ಟು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವಿ. ಸೊ ಅದೇ ತರನೇ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಎಲ್ಲರಿಗೂ ಸಹ ಜೈಕಾರ ಮಾಡ್ತಾ ಇದ್ದಾರೆ. ಭಗವಾನ್ ಚೈತನ್ಯರಿಗೆ, ಭಗವಾನ್ ನಿತ್ಯಾನಂದರಿಗೆ, ಅದ್ವೈತಾಚಾರ್ಯರಿಗೆ, ಮತ್ತೆ ಭಗವಂತನ ಆಪ್ತ ವಲಯಕ್ಕೆ ಎಲ್ಲರಿಗೂ ಸಹ ನಮಸ್ಕಾರ ಅಂದ್ರೆ ಜೈಕಾರವನ್ನ ಮಾಡ್ತಿದ್ದಾರೆ. ಮತ್ತೆ ಎಲ್ಲರಿಗೂ ಸಹ ಮಂಗಳವಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊತಾ ಇದ್ದಾರೆ. ಸೊ ಶ್ಲೋಕ 3. ಚತುರ್ಥ ಶ್ಲೋಕೇರ ಅರ್ಥ ಕೈಲ ವಿವರಣ, ಪಂಚಮ ಶ್ಲೋಕೇರ ಅರ್ಥ ಶುನ ಭಕ್ತಗಾಣ. ಚತುರ್ಥ ಶ್ಲೋಕೇರ ಅರ್ಥ ಕೈಲ ವಿವರಣ, ಪಂಚಮ ಶ್ಲೋಕೇರ ಅರ್ಥ ಶುನ ಭಕ್ತಗಾಣ. ಚತುರ್ಥ ಶ್ಲೋಕೇರ ಅರ್ಥ ಕೈಲ ವಿವರಣ, ಪಂಚಮ ಶ್ಲೋಕೇರ ಅರ್ಥ ಶುನ ಭಕ್ತಗಾಣ.
ಚತುರ್ಥ ಶ್ಲೋಕೇರ ಅರ್ಥ ಕೈಲ ವಿವರಾಣ ಚತುರ್ಥ ಶ್ಲೋಕೇರ ಅರ್ಥ ಕೈಲ ವಿವರಾಣ ಪಂಚಮ ಶ್ಲೋಕೇರ ಅರ್ಥ ಶುನ ಭಕ್ತಗಾಣ ಪಂಚಮ ಶ್ಲೋಕೇರ ಅರ್ಥ ಶುನ ಭಕ್ತಗಾಣ. ಹರೇ ಕೃಷ್ಣ. ಗ್ಯಾಲಕ್ಸಿ ಇಲ್ಲ ಹೋದ್ರ ಅವರು. ಇಲ್ಲ, ನಾನೇ ಹರಿಕೇರಿ ಮಾತಾಜಿ, ಅದು ರೀನೇಮ್ ಮಾಡಿದೆ. ಓಕೆ, ಅದು ಗ್ಯಾಲಕ್ಸಿ ಅಂತ ಬರ್ತಾನೆ ಇತ್ತು ಪ್ರತಿ ಕ್ಲಾಸ್ಗೂ ಹಂಗೆ. ಓದಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ. ಚತುರ್ಥ ಶ್ಲೋಕೇರ ಅರ್ಥ ಕೈಲ ವಿವರಣ, ಪಂಚಮ ಶ್ಲೋಕೇರ ಅರ್ಥ ಶೂನ ಭಕ್ತಗಣ. ಚತುರ್ಥ ನಾಲ್ಕನೆಯ ಶ್ಲೋಕೇರ ಶ್ಲೋಕದ ಅರ್ಥ ತಾತ್ಪರ್ಯವು ಕೈಲ ಮಾಡಲಾಗಿರುವುದು, ವಿವರಣ ಬಣ್ಣನೆ. ಪಂಚಮ ಐದನೆಯ ಶ್ಲೋಕೇರ ಶ್ಲೋಕದ ಅರ್ಥ ಬಣ್ಣನೆ. ಶುನ ದಯವಿಟ್ಟು ಆಲಿಸಿರಿ. ಭಕ್ತಗಣ, ಹೇ ಭಕ್ತ ಜನರೇ. ಅನುವಾದ ಶ್ರೀಲ ಪ್ರಭುಪಾದರಿಂದ, ಪ್ರಭುಪಾದರಿಗೆ ಜಯವಾಗಲಿ. ನಾಲ್ಕನೆಯ ಶ್ಲೋಕದ ಅರ್ಥವನ್ನು ವಿವರಿಸಿದ್ದಾಯಿತು. ಹೇ ಭಕ್ತ ಜನರೇ, ಈಗ ಐದನೆಯ ಶ್ಲೋಕದ ಅರ್ಥವನ್ನು ದಯಮಾಡಿ ಆಲಿಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, 4ನೇ ಶ್ಲೋಕದ ಅರ್ಥ ವಿವರಣೆ ಕೊಟ್ಟಾಯ್ತು. ಈಗ ಭಕ್ತ ಜನರೇ, ನೀವು ಇವಾಗ 5ನೇ ಶ್ಲೋಕದ ಅರ್ಥವನ್ನ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ದಯಮಾಡಿ ಆಲಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 4. ಮೂಲ ಶ್ಲೋಕೇರ ಅರ್ಥ ಕರಿತೆ ಪ್ರಕಾಶ, ಅರ್ಥ ಲಾಗೈತೆ ಆಗೆ ಕಹಿಯೇ ಆಭಾಸ. ಮೂಲ ಶ್ಲೋಕೇನ ಅರ್ಥ ಕರಿತೆ ಪ್ರಕಾಶ, ಅರ್ಥ ಲಾಗೈತೆ ಆಗೆ ಕಹಿಯೇ ಆಭಾಸ. ಮೂಲ ಶ್ಲೋಕೇರ ಅರ್ಥ ಕರಿತೆ ಪ್ರಕಾಶ, ಅರ್ಥ ಲಾಗೈತೆ ಆಗೆ ಕಹಿಯೇ ಆಭಾಸ. ಆಭಾಸ ಅರ್ಥ ಕರಿತೆ ಲಾಗೈತೆ ಆಗೆ ಕಹಿಯೇ ಆಭಾಸ. ಮೂಲ ಶ್ಲೋಕೇರ ಅರ್ಥ ಕರಿತೆ ಪ್ರಕಾಶ, ಅರ್ಥ ಲಾಗೈತೆ ಆಗೆ ಕಹಿಯೇ ಆಭಾಸ. ಮೂಲ ಶ್ಲೋಕೇರ ಅರ್ಥ ಕರಿತೆ ಪ್ರಕಾಶ, ಅರ್ಥ ಲಾಗೈತೆ ಆಗೆ ಕಹಿಯೇ ಆಭಾಸ. ಹರೇ ಕೃಷ್ಣ. ಕಾಂತ ಬನ್ನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೂಲ ಶ್ಲೋಕೇರ ಅರ್ಥ ಕರಿತೆ ಪ್ರಕಾಶ, ಅರ್ಥ ಲಾಗೈತೆ ಆಗೆ ಕಹಿಯೇ ಆಭಾಸ. ಮೂಲ ಮೊಟ್ಟ ಮೊದಲಿನ ಶ್ಲೋಕೇರ ಶ್ಲೋಕದ ಅರ್ಥ ವಿವರಣೆಯನ್ನು ಕರೀತೆ ಮಾಡಲು, ಪ್ರಕಾಶ ಅಂತರ್ಜ್ಞಾನ, ಅರ್ಥ ವಿವರಣೆಯು ಲಾಗೈತೆ ಮುಟ್ಟಲು, ಅಗೆ ಮೊದಲು, ಕಹಿಯೇ ಮಾತನಾಡುತ್ತೇನೆ, ಅಭಾಸ ಇಂಗಿತ. ಅನುವಾದ: ಮೂಲ ಶ್ಲೋಕವನ್ನು ನಿಮಗೆ ವಿವರಿಸುವ ಸಲುವಾಗಿ ಮೊದಲು ಅದರ ಅರ್ಥವನ್ನು ಪ್ರಸ್ತಾವಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಈಗ ನಮ್ಗೆ 5ನೇ ಶ್ಲೋಕವನ್ನ ಅವ್ರು ವಿವರಿಸ್ಬೇಕು. ಅದಕ್ಕಿಂತ ಮುಂಚೆ ಅವ್ರು ಇವಾಗ ಅರ್ಥವನ್ನ ಅವರು ನಮ್ಗೆ ತಿಳಿಸಿ ಕೊಡ್ತಾ ಇದಾರೆ. ಅರ್ಥವನ್ನ ಹೇಳ್ಬಿಟ್ಟು ಅವರು ಶ್ಲೋಕವನ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈಗ ಶ್ಲೋಕ 5 ಏನಂತ ಹೇಳ್ಬಿಟ್ಟು ನೋಡೋಣ. ಚತುರ್ಥ ಶ್ಲೋಕೇರ ಅರ್ಥ ಏಯಿ ಕೈಲಸಾರ, ಪ್ರೇಮ ನಾಮ ಪ್ರಚಾರಿತೆ ಏಯಿ ಅವತಾರ. ಚತುರ್ಥ ಶ್ಲೋಕೇರ ಅರ್ಥ ಏಯಿ ಕೈಲಸಾರ, ಪ್ರೇಮ ನಾಮ ಪ್ರಚಾರಿತೆ. ಚತುರ್ಥ ಶ್ಲೋಕೇರ ಅರ್ಥ ಏಯಿ ಕೈಲಸಾರ, ಪ್ರೇಮ ನಾಮ ಪ್ರಚಾರಿತೆ ಏಯಿ ಅವತಾರ. ಚತುರ್ಥ ಶ್ಲೋಕೇರ ಅರ್ಥ ಏಯಿ ಕೈಲಸಾರ, ಪ್ರೇಮ ನಾಮ ಪ್ರಚಾರಿತೆ ಏಯಿ ಅವತಾರ. ಚತುರ್ಥ ಶ್ಲೋಕೇರ ಅರ್ಥ ಏಯಿ ಕೈಲಸಾರ, ಪ್ರೇಮ ನಾಮ ಪ್ರಚಾರಿತೆ ಏಯಿ ಅವತಾರ. ಬಿ.ವಿ. ಲಕ್ಷ್ಮಿ ಮಾತಾಜಿ. ಬಿ.ಬಿ. ಲಕ್ಷ್ಮಿ. ಲಕ್ಷ್ಮಿ ಬಿ.ವಿ. ಮ್ಯೂಟ್ ಮಾಡ್ಕೊಳ್ಳಿ ರತ್ನ ಮಾತಾಜಿ. ರೇಖಾ ಬಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಚತುರ್ಥ ಶ್ಲೋಕೇರ ಅರ್ಥ ಏಯಿ ಕೈಲಸಾರ, ಪ್ರೇಮ ನಾಮ ಪ್ರಚಾರಿತೆ ಏಯಿ ಅವತಾರ. ಚತುರ್ಥ ನಾಲ್ಕನೆಯ ಶ್ಲೋಕೇರ ಶ್ಲೋಕದ ಅರ್ಥ ತಾತ್ಪರ್ಯವು ಏಯಿ ಈ ಕೈಲ
ಕೊಟ್ಟೇನು ಸಾರ, ಹೂರಣ, ಪ್ರೇಮ, ದೈವದಲ್ಲಿ ಒಲವು, ನಾಮ, ಭಗವಂತನ ಪವಿತ್ರ ಹೆಸರು, ಪ್ರಚಾರಿತೆ, ಪ್ರಸಾರ ಮಾಡಲು, ಈ ಅವತಾರ, ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. 4ನೇ ಶ್ಲೋಕದ ಅರ್ಥ ಸಾರವನ್ನು ತಿಳಿಸಿದ್ದಾಗಿದೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯನ್ನು ಪ್ರಚಾರ ಮಾಡಲು ಹಾಗೂ ದೈವ ಪ್ರೇಮವನ್ನು ಎಲ್ಲೆಲ್ಲೂ ಬೆತ್ತಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭೂಮಿಯಲ್ಲಿ ಅವತರಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಸೊ 4ನೇ ಶ್ಲೋಕದ ಅರ್ಥವನ್ನ ಆಲ್ರೆಡಿ ನಾನು ಹೇಳಾಗಿದೆ. ಸೊ ಅಲ್ಲಿ ಏನ್ ಅರ್ಥ ಅಂತಂದ್ರೆ, ಭಗವಂತನ ಪವಿತ್ರ ನಾಮದ ಸಂಕೀರ್ತನ ಪ್ರಚಾರ ಮಾಡ್ಲಿಕ್ಕೆ ಮತ್ತೆ ಎಲ್ಲರಲ್ಲೂ ಸಹ ದೈವ ಪ್ರೇಮವನ್ನ ಅವರು ಬಿತ್ತನೆ ಮಾಡ್ಲಿಕ್ಕೆ ಸೊ ಚೈತನ್ಯ ಮಹಾಪ್ರಭುಗಳು ಈ ಭೂಮಿಯಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಆಲ್ರೆಡಿ ನಾನು ಹೇಳಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಬಿತ್ತಲು ಅನ್ನೋ ಒಂದು ಪದ ಉಪಯೋಗಿಸ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ 9ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ನಮ್ಗೆ ಇವಾಗ ಗೊತ್ತಿಲ್ಲ, ನಮ್ಗೆ ಏನು ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಪಾಯೆ ಭಕ್ತಿಲತಾ ಬೀಜ ಅಲ್ವಾ. ಆ ಬೀಜ ಅನ್ನೋದು ನಮ್ಮ ಹೃದಯದಲ್ಲಿ ಈಗ ಬಿತ್ತಿದೆ, ನಮಗ್ ಗೊತ್ತಿಲ್ಲ ಅದು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ನಮ್ಗೆ ಆ ಒಂದು ಬೀಜ, ಆ ಭಕ್ತಿ ಅನ್ನೋ ಒಂದು ಬೀಜ ನಮ್ಮ ಹೃದಯದಲ್ಲಿ ಇವಾಗ ಬಿತ್ತಾಗಿದೆ. ಸೊ ಅದನ್ನ ನಾವು ಪೋಷಣೆ ಮಾಡೋ ಜವಾಬ್ದಾರಿ ನಮ್ಗೆ ಇರೋದು. ಸೊ ಅದಕ್ಕೆ ನಾವು ಹೇಗೆ ಪೋಷಣೆ ಮಾಡ್ಬೇಕು, ನಮ್ಗೆ ಇವಾಗ ಕೃಷ್ಣ ಪ್ರಜ್ಞೆಯ 4 ABCD ಏನನ್ನ ಮಾಡ್ಬೇಕು ಮತ್ತೆ 4 ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಧನೆಯನ್ನ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಬೀಜದಿಂದ ಆ ಒಂದು ಭಕ್ತಿ ಲತ್ತೆ ಬೆಳೆಯುತ್ತೆ ಅಲ್ವಾ. ಅದನ್ನ ಲತ್ತೆ ಅಂತ ಹೇಳ್ತಾ ಇದ್ರೆ ಅದೊಂದು ಮರ ಅಲ್ಲ, ಲತೆ. ಅದು ತುಂಬಾನೇ ಅದು ಡೆಲಿಕೇಟ್ ಆಗಿರೋದು. ಸೊ ಅದನ್ನ ನಾವು ಸಂರಕ್ಷಣೆ ಮಾಡೋದು ತುಂಬಾನೇ ಜವಾಬ್ದಾರಿ ಅಲ್ವಾ. ಅದಕ್ಕೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ಮತ್ತೆ ಜಪ ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ ಏನಿದೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ರೆ ಏನಾಗುತ್ತೆ, ಆ ಲತೆ ಬೆಳ್ಕೊಂತ ಅದು ನಮ್ಮ ಮೇಲ್ಗಡೆ ಇರುವಂತಹ ಎಲ್ಲ ಲೋಕಗಳನ್ನು ಸಹ ಅದು ದಾಟಿ ಈ ಭೌತಿಕ ಪ್ರಪಂಚದ 7 ಪದರಗಳನ್ನು ದಾಟಿ ಆ ಬ್ರಹ್ಮ ಜ್ಯೋತಿಯನ್ನು ದಾಟ್ಕೊಂಡು ವೈಕುಂಠವನ್ನು ದಾಟ್ಕೊಂಡು ಈ ಆಧ್ಯಾತ್ಮಿಕ ಪ್ರಪಂಚದ ಉನ್ನತ ಲೋಕವಾದ ಆ ಗೋಲೋಕ ವೃಂದಾವನ ತನಕ ಅದು ಬೆಳೀತಾ ಹೋಗಿ ಅದು ಆ ಭಗವಂತನ ಪಾದ ಕಮಲದಲ್ಲಿ ಅದು ಆಶ್ರಯವನ್ನ ಪಡೆದು ಆಗ ಅದು ಹಣ್ಣನ್ನ ಕೊಡುತ್ತೆ. ಆ ಹಣ್ಣು ಬೇರೆ ಯಾವ ಹಣ್ಣು ಅಲ್ಲ, ಅದು ಆ ಒಂದು ಪ್ರೇಮ, ಕೃಷ್ಣನ ಪ್ರೇಮ ಅಂತ ನಾವೇನ್ ಕರಿತೀವೋ ಆ ಹಣ್ಣನ್ನ ಅದು ನಮ್ಗೆ ಕೊಡುತ್ತೆ. ಆಗ ನಾವು ಕೃಷ್ಣನನ್ನ ನಾವು ಮುಖತಃ ನಾವು ನೋಡ್ತೀವಿ, ನಾವು ಆ ಕೃಷ್ಣನ ಪ್ರೇಮವನ್ನ ನಾವು ಆಸ್ವಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಲ್ಲಿ ತನಕ ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಹೃದಯದಲ್ಲಿ ಆ ಒಂದು ಬೀಜ ಅನ್ನೋದು ಬಿತ್ತಿದೆ, ಮೊಳಕೆ ಹೊಡೆದಿದೆ. ಅದನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಸಾಧ್ಯ ಆಗಿದೆ ಅಲ್ವಾ. ನಮ್ಮ ಈ ಒಂದು ಗುರು ಪರಂಪರೆ, ಚೈತನ್ಯ ಮಹಾಪ್ರಭುಗಳು ಆ ಕೃಪೆ ಗುರು ಪರಂಪರೆಯ ಮೂಲಕ ಹರ್ಕೊಂಡು ಬಂದಿದೆ ನಮ್ಗೆ. ಸೊ ಅದಕ್ಕೆ ಇದನ್ನೆಲ್ಲ ನಾವು ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನ ನಾವು ಸಂರಕ್ಷಣೆ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ ಮಾತಾಜಿ. ನಾಳೆ ಮಾಡಕ್ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭು ಕಿ ಜೈ, ಪಂಚತತ್ವ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಚೈತನ್ಯ ಚರಿತಾಂಶ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಲೈವ್ ಸ್ಟಾಪ್ ಆಯ್ತಾ? ಇಲ್ಲ ಮಾತಾಜಿ, ಮಾಡ್ಬೇಕು ಮಾತಾಜಿ. ಒಂದೇ 1 ಸೆಕೆಂಡ್ ಮಾಡ್ತೀವಿ.